यान अल्ली बाके दादा ना यान पाते के नंदित्ति चांद निकले ಕಾಲ್ ಬತ್ತಂಡತೆ ಕಾಲ್ ಬತ್ತಬೇಕು ಅಂಚ ನೀವು ನೋಡಿದರೆ ಇಲ್ಲಿ ಇದ್ದೀರ ಹೌದೌದು ಜಾಗ ಬದಲಾವಣೆ ಮಾಡಿತ್ತು ಒಂದೇ ಕಡೆ ಇರಬಾರ್ದಲ್ಲ ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿದೆ ಬೆಳಿಗ್ಗೆ ಎಂತ ತಿಂದ್ರಿ ನೀವು ಎಂತ ತಿಂದು ತೋಟಕ್ಕೆ ಹೋದದ್ದು ಇರಲಿ ಹೌದು ಇರಬೇಕಲ್ಲ ಹೊಟ್ಟೆಗೆ ಎಂತ ಹಾಕಿದ್ರಿ ಕಿರಣ್ ಬ್ರದರ್ ಹುಲ್ಲ ಅಂತ ಹೇಳ್ಬೇಡಿ ಪೂರಿ ಇತ್ತಾ ನನಗೆ ಚಪಾತಿ ನಿಮಗೆ ಪೂರಿಯಾ ಗೊತ್ತಿಜ್ಜೆ ರವೀಂದ್ರಣ್ಣ ಕಾಲ್ ಬತ್ತ ಬೊಕ್ಕ ಅಂಚಾಂಡ್ ಯಾನ್ ಪಾತ್ರನಕೇನೊಂದಿತ್ತು ನಾರ್ತ್ ಇಂಡಿಯಾ ಸ್ಟೈಲ್ ದಪ್ಪ ಪೂರಿ ಹೌದಾ ನೀವು ಬಿರಿಯಾನಿ ಎಲ್ಲ ಮಾಡ್ತೀರಲ್ಲ ನಾನು ವಿಡಿಯೋ ನೋಡಿದೆ ಖುಷಿ ಆಯಿತು ನನ್ನ ಫೇವ್ರೆಟ್ ಬಿರಿಯಾನಿ ಮಟನ್ ಬಿರಿಯಾನಿ ಅಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನಲ್ಲ ನಾನು ಈಗ 10 ಗಂಟೆಗೆ ಪುಂಡಿ ಕೊಡ್ತಾರೆ ದನಿಗಳು ಹೌದಾ ನಿಮಗೆ ಮೊದಲೇ ಹೇಳಿದಾರಾ ಇವತ್ತು ಪುಂಡಿ ಮಾಡಿದ್ದೇನಂತ ಹೌದು ಚಿಕನ್ ಬಿರಿಯಾನಿ ಆಗಾಗ ಮಾಡ್ತಾ ಇರ್ತಾರೆ ಹೌದಾ ನನ್ನ ಫೇವ್ರೇಟ್ ಆಯಿತಾ ಚಿಕನ್ ಬಿರಿಯಾನಿ ಎಷ್ಟು ದಿವಸ ಆಯಿತು ತಿನ್ನದು ಸುಮಾರು ದಿವಸ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಹಾಂ ಇವತ್ತು ಪುಂಡಿ ನುಂಗೆಲ್ ಮೀನು ಕಜ್ಜಿಪ್ಪು ಅವು ಎಡ್ಡೆ ಪುಂಡಿ ಕಿರಣ್ ಬ್ರದರ್ ನುಂಗೆಲ್ ಮೀನು ಕಜ್ಜಿಪ್ಪು ಪುಂಡಿಗೆ ಅಡ ಬಂತೋಡು ತರಕಾರಿ ಮಾಡ್ತಾರೆ ಮತ್ತೆ ಕಾಲ್ ಬಂತಾ ಇಲ್ಲ ಸುರೇಶ್ ಅವರು ಮತ್ತೆ ಬಂದರು ಹಾಯ್ ಸುರೇಶ್ ಅವರು ತರಕಾರಿ ಕಿರಿಕಿರಿಯಾ ಹೌದಾ ರವೀಂದ್ರಣ್ಣ ಲೈಕ್ ಕೊಟ್ಟಿಲ್ವಾ ಸುರೇಶ್ ಅವರೇ ಲೈಕ್ ಕೊಟ್ಟಿಲ್ವಾ ಕಿರಣ್ ಬ್ರದರ್ ಲೈಕ್ ಕೊಟ್ಟಾಗೆ ಉಂಟು ಆಗಲೇ ಕೊಟ್ಟಿದ್ದಾರೆ ಅಂತ ಮತ್ತೆ ಲೈವ್ ಹೌದು ಸುರೇಶ್ ಅಣ್ಣ ಮತ್ತೆ ಲೈವ್ 3 ಲೈಕ್ ನಾನು ಈಗ 2 ಲೈಕ್ ನೀವೀಗ 2 ಲೈಕ್ ಕೊಟ್ಟದ್ದ ನಾಗರಾಜ್ ಅಣ್ಣ ಹಾಯ್ ಬಾಯ್ ಬ್ಯುಸಿ ಅವ ಓಕೆ ಸುರೇಶ್ ಅಣ್ಣ ಥ್ಯಾಂಕ್ ಯು ಲೈಕ್ ಥ್ಯಾಂಕ್ ಯು ನಾಗರಾಜ್ ಅಣ್ಣ ಲೈಕ್ ಮಾಡಿ ಆಯಿತು ಬಾಯ್ ಬ್ಯುಸಿ ಓಕೆ ಸುರೇಶ್ ಅಣ್ಣ ಬಾಯ್ ನಾಗು ಅಣ್ಣ ಹಾಯ್ ಹೇಗಿದ್ದೀರಾ ನಾನೇ ನನ್ನದೇ ಲೈವ್ ಎಂತ ಆಲೋಚನೆ ಮಾಡಿದೆ ಕುರುಕುರೆ ಇಲ್ಲ ನಾನೆಂತ ತಿಂದದ್ದಂದರೆ ಚಪಾತಿ ತಿಂದೆ ನೀವೆಂತ ತಿಂದ್ರಿ ನಾಗರಾಜಣ್ಣ SRS ಅಣ್ಣ ಗುಡ್ ಮಾರ್ನಿಂಗ್ ಮಾರೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ SRS ಅಣ್ಣ ಬ್ಯುಸಿ ಇದ್ದಾರಂತೆ ನಾಪತ್ತೆ ಆದರು
ಲೈಕ್ ಡನ್, ಥ್ಯಾಂಕ್ ಯು. ದೋಸೆ ದೋಸೆ ತಿಂದ್ರಾ? ಇಲ್ಲಿ ಇವತ್ತು ಯಾರೆಲ್ಲ ರವೀಂದ್ರಣ್ಣ ನೀರು ದೋಸೆ, ಕಿರಣ್ ಬ್ರದರ್ ಪೂರಿ, ನೀವು ದೋಸೆ, ನಾಗರಾಜ ಅಣ್ಣ ಇರೆಗ್ದಾದೆತ್ತಡೆ ಆ ಇರೆ ಚಪಾತಿ ಆತೆ. ಅವರು ಯಾವಾಗಲೂ ಬ್ಯುಸಿ ಮಾರ ಅಂತ ಹೇಳ್ತಿದ್ದಾರೆ. ನಾಗರಾಜ ಅಣ್ಣ ಬಾಯ್ ಬಾಯ್. ಕೆಲಸ ಇರುವಾಗ ಕೆಲಸ ಮಾಡಬೇಕಲ್ವಾ ನಾಗರಾಜ ಅಣ್ಣ. ಸಪೋರ್ಟ್ ಥ್ಯಾಂಕ್ ಯು ನಾಗರಾಜ ಅಣ್ಣ. ಚಪಾತಿ ಅಂದಂದು ಎಂಕ್ಲ ಇರೆಗ್ಲ ಸೇಮ್ ಇನಿ ಚಪಾತಿ. ಸಪೋರ್ಟ್ ಥ್ಯಾಂಕ್ ಯು ನಾಗರಾಜ ಅಣ್ಣ. ನಗ್ತಾ ಇದ್ದಾರೆ. ಹೌದು ಇವರೇ ನಾಗರಾಜಣ್ಣ ದಿನಾ ಲೈವ್ ಮಾಡ್ತಾನೆ ಆಯಿತಾ. ಇವತ್ತು ಮಾತ್ರ ಬೇಗ ಮಾಡಿತ್ತು. ಇವತ್ತು ಮಾಡೋದ್ರಲ್ಲಿ ಇರಲಿಲ್ಲ. ಇವರದು ರಕ್ಷಿತ್ ಅಂತ ಇದ್ದಾರಲ್ಲ, ಅವರ ಬರ್ತ್ಡೇ ಇತ್ತು, ಅದಕ್ಕೆ ಲೈವ್ ಮಾಡಿದ್ದೆ ಇವತ್ತು ನಾನು. ಸಪೋರ್ಟ್ ಥ್ಯಾಂಕ್ ಯು. ಹೌದಾ, ಓಕೆ. ಸಪೋರ್ಟ್ ಥ್ಯಾಂಕ್ ಯು ನಾಗರಾಜಣ್ಣ. ಹ್ಯಾಪಿ ಬರ್ತ್ಡೇ ರಕ್ಷಿತ್. ನಾನು ಮತ್ತೆ ಅವರಿಗೆ ಹೇಳ್ತೇನೆ, ಕಿರಣ್ ಬ್ರದರ್ ಮತ್ತು ಎಲ್ಲರೂ ನಿಮಗೆ ಹ್ಯಾಪಿ ಬರ್ತ್ಡೇ ಹೇಳಿದರು ಲೈವಲ್ಲೇ ಅಂತ. ಸಪೋರ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜಣ್ಣ. ಹರೀಶ್ ಅಣ್ಣ ಹಾಯ್. ಹೇಗಿದ್ದೀರಾ? ಟೀ ಕುಡಿದ್ರಾ? ನಿಮಗೆ ಎಂತ ದೋಸೆ ಇತ್ತಾ? ಓಕೆ ನಾಗರಾಜ್ ಅಣ್ಣ, ಥ್ಯಾಂಕ್ ಯು. ರಕ್ಷಿತ್, ನೀನು ಎಲ್ಲೇ ಇದ್ರು ಹೇಗೆ ಇದ್ರು ಖುಷಿಯಾಗಿರಿ, ನಿಮ್ಮ ಜೀವನ ಸುಗಮವಾಗಲಿ ಅಂತ ಹೇಳ್ತಿದ್ದಾರೆ ಕಿರಣ್ ಬ್ರದರ್. ಥ್ಯಾಂಕ್ ಯು ರಕ್ಷಿತ್ ಅವರ ಕಡೆಯಿಂದ, ಥ್ಯಾಂಕ್ ಯು ಸೋ ಮಚ್. ಪುಂಡಿ ಇಲ್ಲಿ ಪುಂಡಿ, ಇಬ್ಬರಿಗೆ ಪುಂಡಿ ಆಯಿತು. ಕಿರಣ್ ಬ್ರದರ್ಗೆ ಪುಂಡಿ, ಹರೀಶ್ ಅಣ್ಣನಿಗೆ ಪುಂಡಿ. ಎಲ್ಲಿ ಹೋದ್ರಿ ಎಲ್ಲ? ಯಾರಾದರೂ ಇದ್ದೀರಾ? ಮಾತಾಡಿ.
ಹರೀಶ್ ಅಣ್ಣ ಇದ್ದೀರಾ? ರವೀಂದ್ರ ಅಣ್ಣ ಹಲೋ 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 ಕಣ್ಣ ಹಾಂ ಹೋಲು ಹೌಲಾ ಅಂದ ಆದಿಕ್ಕು ಆದಿಕ್ಕು ಜನ ಬಾ ಇಕ್ಕು ಅವೊಂದು ಕೊಡುವ ಅಂದ ಹಾಂ ಹಾಂ ಹೂವು ಹಾಂ ಅಂದ ಹಾಂ ಹಾಂ ಏನು ಮಧ್ಯಾಹ್ನ ಇಲ್ಲ ಪೋಪೆ ಅತ್ತ ಈ ಮುಲ್ತಾತ ಬರ್ಪುನು ಒಲ್ತು ಬರ್ಪುನಿ ಈ ಅಲ್ತು ಬರ್ಪುನಾ ಮತ್ತೆ ಯಾ ನೋಡಿ ಬರೋದು ಹಾಂ ಅತ್ತು ಇತ್ತೆ ಅತ್ತಿಯ ಇಂಚಿಕೇನು ಯಾನ ಪ್ರಭಾಕರನ ರಿಕ್ಷೋಡ ಅಡೆಮುಟ ಬರೋಡ ಆಡೆಗು ಕರೆಯಣ ಅಂಗಡಿ ಮುಟ ಅಂದು ಇವಾಗ ಅಲ್ಪ ಅಲ್ಪ ಬರ್ಪನ ಒಂಜಿ ಮೂಜಿ ಮುಕ್ಕಾಲು ಆ ಪೊರ್ತುಗು ಹಾಂ ಇಂಚಿನ ಅಂದ್ ಅಂದು ದಾದಂಡಲು ತಿಂದೆ ಪೋಡಾಪು ದಾದಂಡಲು ತಿಂದೆ ಪೋಡಾಪು ನಾನು
ತೂಕ ತೂಕ ಏನು ಈ ಈ ಬುಕ್ ಫೋನ್ ಆಗ್ತಾನೆ 12 ಬುಕ್ ಪ್ರಣಾಮ ಓಲ್ಪದ್ದು ಅಂದಂದು ಅವನ್ನ ಮುಕ್ಕಲ್ಲ ಹಾಕಲ್ಲ ತೂಕ ವೈಕಲ ಬುಕ್ ಫೋನ್ ಅಂತ ಸರಿ ಸರಿ ಹರೀಶ್ ಹಾಯ್ ಪನ್ನೊಂದುಳ್ಳರು ರವೀಂದ್ರಣ್ಣ ರವೀಂದ್ರಣ್ಣ ಹಾಯ್ ಪನ್ನೊಂದುಳ್ಳರು ಪ್ರಣಾಮ ಕೇಂಡೈರಿಗೆ ಪ್ರಣಾಮ ಅಂದಂದು ಹರೀಶಣ್ಣ ಥ್ಯಾಂಕ್ ಯು ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ ಕಪ್ಪು ಕೊರೊಂದುಳ್ಳರು ಹರೀಶಣ್ಣ ಏರೆಗೆ ಅವರದ್ದು ಕಣ್ಣು ಸೂಪರ್ ಉಂಡವಿ ಹರೀಶಣ್ಣ ಥ್ಯಾಂಕ್ ಯು ಗೊತ್ತಿಲ್ವಾ ಬೇಡ ಸ್ಟಾಪ್ ನಿಲ್ಲಿಸಿ ಒಂದು ಕಣ್ಣಲ್ಲಿ ನೋಡ್ತಿದ್ದಾರೆ ಹಾಸ್ಪಿಟಲ್ ಉಂಡು ಪ್ರಣಾಮ ಐಕೆ ಅಂದೆ ರವೀಂದ್ರಣ್ಣ ಓಲಿಪ್ಪುನು ಹಾಸ್ಪಿಟಲ್ ಪ್ರಣಾಮ ಹರೀಶಣ್ಣ ಥ್ಯಾಂಕ್ ಯು ರವೀಂದ್ರಣ್ಣ ಥ್ಯಾಂಕ್ ಯು ಬ್ರಹ್ಮವರ ಅಂದ ಕೊತ್ತುಜ್ ಥ್ಯಾಂಕ್ ಎಂದು ಜನ್ ಯಾರಿದ್ದೀರಾ ಮಾತಾಡಿ ಪ್ರಣವ ಒಂದು ಪ್ರಣವ್ ಮಂಡೇ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೌದು ರವೀಂದ್ರಣ್ಣ ಹೇಳ್ತಿದ್ದಾರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನೀವು ಲೈಕ್ ಕೊಡಲ್ಲ ಕಮೆಂಟ್ ಮಾಡಲ್ಲ ಯಾಕೆ ಶರಣ್ ಅವರೇ ಹಾಯ್ ಗುಡ್ ಮಾರ್ನಿಂಗ್ ಟಿಫಿನ್ ಆಯಿತಾ ಟಿಫಿನ್ ಆಯಿತು ನಿಮ್ದು ಆಯಿತಾ ರವೀಂದ್ರಣ್ಣ ಆಗ್ತಾ ಇದ್ದಾರೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಬಂದವ್ರು ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶರಣ್ ಅವರು ಹರೀಶಣ್ಣೆ ಬಲ್ತೀರ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ಗೆ ಗಿಫ್ಟ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶರಣ್ ಅವರು ಸೂಪರ್ ಥ್ಯಾಂಕ್ ಯು ಕಿರಣ್ ಬ್ರದರ್ ಇರು ಓಲಿತ್ತಾರೆ ಗುಡ್ ಲೈವ್ ಥ್ಯಾಂಕ್ ಯು ಐಡಲ್ಲಿ ಎಂತ ನೀವು ಮೊಟ್ಟೆ ಇಡುದ ಕಿರಣ್ ಬ್ರದರ್ ಐಡಲ್ಲಿ ಮೊಟ್ಟೆ ಇಡ್ತಿದ್ದೀರಾ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಅಂದರೆ ಎಲ್ಲಿಗೆ ಹೋದದ್ದು ಇಲ್ಲಿ ಹೇಳದೆ ನೀವು ಅಲ್ಲಿಗೆ ಹೋಗುದಾ ಹೇಳದೆ ಹೋಗ್ಲಿಕ್ಕಿಲ್ಲ ಯಾರು ಕೂಡ ಹೇಳಿ ಹೋಗ್ಬೇಕು ನಾನು ಹೋಗ್ತಿದ್ದೇನೆ ಅಂತ ಸಿಗಲಾರದ ಪ್ರೀತಿಯ ಕಡೆ ಓ ದೇವರೇ ಅದು ಕೂಡ ಉಂಟಾ ಸಿಗಲಾರದ ಪ್ರೀತಿ ಆ ಪ್ರೀತಿ ಯಾರು ಕಾರಣ ಹೇಳಿ ಹೋಗಿ ಹೌದು ಕಾರಣ ಹೇಳಿ ಹೋಗಿ ಎಲ್ಲಿಗೆ ಹೋಗ್ತೀರಿ ಯಾಕೆ ಹೋಗ್ತೀರಿ ಎಲ್ಲ ಹೇಳಿ ಹೋಗ್ಬೇಕು ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ ಬಟ್ ಅವರು ಹೇಳ್ತಾ ಇಲ್ಲ ಯಾರು ಕಿರಣ್ ಬ್ರದರ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೌದು ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ ಯಾರದು ನಿಮಗೆ ಕಾರಣ ಹೇಳ್ತಾ ಇಲ್ಲ ಬನ್ನಿ ಜನರೇ ಬನ್ನಿ ಹೌದು ಬನ್ನಿ ಕಮೆಂಟ್ ಮಾಡಿ ಮಾತಾಡಿ ನಿಮಗೋಸ್ಕರ ನಾನು ಲೈವ್ಗೆ ಬರ್ತೇನೆ ನಿಮ್ಮ ಹತ್ರ ಮಾತಾಡುವಂತ ನೀವು ಯಾರು ಮಾತಾಡೋದಿಲ್ಲಲ್ಲ
ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ಓಯ್ ಜನರೇ ಬನ್ನಿ. ಓಯ್ ಜನರೇ ಲಜ್ಜಿ. ಕಿರಣ್ ಬ್ರದರ್ ಮತ್ತೆ ನಾಪತ್ತೆ ಆದ್ರು. ಹರೀಶಣ್ಣ ಇದ್ದೀರಾ? ಬನ್ನಿ ಕೆಳಗೆ. ಯಾರಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನಾವು ನಿಮ್ಮಲ್ಲಿಗೆ ಬರ್ತೇವೆ, ನೀವು ಬರಲ್ವ ಮರ? ಹೌದು, ಕರೆಕ್ಟ್ ರವೀಂದ್ರಣ್ಣ. ನಾವು ನಿಮ್ಮಲ್ಲಿಗೆ ಬರುವಾಗ ನೀವು ನಮ್ಮಲ್ಲಿಗೆ ಬರಬೇಕಲ್ವಾ? ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರಣ್ಣ. ಕವಿತಕ್ಕ ಬ್ಯುಸಿ ಇರ್ಬೇಕಂತ. ಕವಿತಕ್ಕ ಇದ್ದಿದ್ರೆ ಬರ್ತಿದ್ರು. ಇದ್ದೀರಾ ಜನರೇ? ಇಲ್ವಾ ಜನರೇ? ಮಾತಾಡಿ. ಎಲ್ಲಿ ಹೋಗಿದ್ರಿ? ಈಗ ಯಾರ ಲೈವ್ ಕೂಡ ಇಲ್ಲ, ಮತ್ತೆ ನೀವೆಲ್ಲ ಎಲ್ಲಿ ಇರುದ್ರಿ? ಥ್ಯಾಂಕ್ ಯು ರವೀಂದ್ರಣ್ಣ. ಕೇಶವಣ್ಣ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಸೂಪರ್, ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಮುಂದೆ ಹೋಗ್ಲಿ. ಸೂಪರ್. ರೈಲು ಹೋಗ್ತಾ ಉಂಟು. ಎಲ್ಲ ಐಡಿಯಿಂದ ಲೈಕ್ ಕೊಡಿ ಆಯ್ತಾ ಕೇಶವ್? ಎಷ್ಟು ಐಡಿ ಉಂಟು ಅಷ್ಟರಿಂದ ಒಂದು ಲೈಕ್ ಕೊಡಿ. ಬಲೆ ಬಲೆ ಗೈಸ್ ಅಂತ ಹೇಳ್ತಿದ್ದಾರೆ ಹರೀಶಣ್ಣ. ಹೌದು, ಬಲೆ ಬಲೆ ಬಲೆ. ಒಲ್ಲಾರ್ಪುರ ಬಲೆ, ಪಾತೆರ್ಲೆ, ಕುಡ್ಲಡುಲ್ಲಾರ, ಬ್ಯಾಂಗ್ಳೂರು ಡೊಲ್ಲಾರ, ಉಡುಪಿ ಡೊಲ್ಲಾರ. ಬನ್ನಿ ಬನ್ನಿ ಜನರೇ, ಮಾತಾಡಿ. ಕೇಶವಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾರೆಲ್ಲ ಇದ್ದೀರಾ? ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಮಾತಾಡಿ. ಬಲೆ ಅಣ್ಣ, ಬಲೆ ಅಕ್ಕ, ಬಲೆ ಲೈಕ್ ಕೊರಲೆ, ಕಮೆಂಟ್ ಮಾಡಲಿ. ಹೌದು, ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರಣ್ಣ. ಯಾನ್ ಪೋಪ ದೂರ ಹರೀಶಣ್ಣ. ಕಮೆಂಟ್ ಕಮೆಂಟ್, ಥ್ಯಾಂಕ್ ಯು ರವೀಂದ್ರಣ್ಣ. ರವಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಆಲ್ ಬಾಯ್, ಓಕೆ ಕೇಶವಣ್ಣ, ಥ್ಯಾಂಕ್ ಯು. ಯಾರೆಲ್ಲ ಇದ್ದೀರಾ? ಬನ್ನಿ ಮಾತಾಡಿ. ಬನ್ನಿ ಜನರು ಬನ್ನಿ.
ಸೂಪರ್ ಲೈವ್, ಥ್ಯಾಂಕ್ ಯು ಕಿರಣ್ ಬ್ರದರ್. ಮತ್ತೆ ವಿಶೇಷ ವಿಶೇಷ ಅಂತ ಹೇಳಿದರೆ ಹೇಳಿ ಹೇಳಿ ಎಂತ. ಪುತ್ತೂರಲ್ಲಿ ತೋಟದಲ್ಲಿ ಸ್ವಲ್ಪ ಸೊಳ್ಳೆ ಕಮ್ಮಿ ಇದೆ. ಹೌದಾ? ಎಂತ ಅದಕ್ಕೆ ಮದ್ದು ಹಾಕಿದ್ರಾ ಸೊಳ್ಳೆಗೆ? ಯು ಟೋಲ್ಡ್ ಐ ಆಮ್ ಕಮ್ಮಿಂಗ್ ಟುಡೇ. ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಬನ್ನಿ ಬನ್ನಿ ಶಶಿಕಾಂತ್ ಅಣ್ಣ. ಶಶಿಕಾಂತ್ ಅಣ್ಣ ಮಾತಾಡಿ. ಸಂಜೆ ಪುಗೆ ಹಾಕಿತ್ತು. ಹೌದಾ? ಪುಗೆಗೆಲ್ಲ ಸೊಳ್ಳೆಗಳು ಸತ್ತೋಯ್ತಾ? ಬಟ್ ಯು ಕಮ್ಮಿಂಗ್ ಟುಡೇ. ಹಾಂ, ಎಲ್ಲಿ ಹೋದ್ವಿ ಇಲ್ಲ. ಏರೇನು ಶಶಿಕಾಂತ ಏರೇನು ಮೀಟ್ ಮಾಡಿ. ಯಾರಿದ್ದೀರಾ ಬನ್ನಿ ಮಾತಾಡಿ. ಹಿರೆಗೆ ಗೊತ್ತು. ಏರೆಲ್ಲ ಮೀಟ್ ಮಲ್ದಜ್ಜಿ. ನಿಮಗೆ ಭಯ ಆಗುತ್ತಾ? ಯಾಕೆ ಕಿರಣ್ ಬ್ರದರ್, ಯಾಕೆ ಭಯ ಆಗುತ್ತೆ? ಯಾರ ಭಯ? ನನಗೆ ಯಾರ ಭಯನೂ ಇಲ್ಲ. ನಾನು ಯಾರಿಗೂ ಹೆದರಲ್ಲ. ಯಾಕೆ ಹೆದರಬೇಕು?
ಪದೇ ಪದೇ ಯಾರಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಅಲ್ಲ, ಯಾರು ಮಾತಾಡ್ತಿಲ್ಲಲ್ಲ ಅದಕ್ಕೆ ಹೇಳಿದ್ರು. ಬಿರ್ವಸ್ ಕೋಡೆ ಪಂಡಿರ್ತ ಇರ್ಲ ಸುರುಮಂತಾರ ಶಶಿಕಾಂತ್ ಅಣ್ಣ. ಅವರು ತಮಾಷೆಗೆ ಹೇಳಿದ್ದು, ಸೀರಿಯಸ್ ಅಲ್ಲ ಅದು. ಶಶಿಕಾಂತ್ ಅಣ್ಣ ತಮಾಷೆಗೆ ಹೇಳಿದ್ದು. ಇವತ್ತು ಮುಗಾಲು ಇದೆ, ಮಳೆ ಬರುತ್ತಾ ಅಂತ. ಇಲ್ಲಿಲ್ಲ. ನಿಮ್ಮಾಚೆನ? ನಿಮ್ಮಾಚೆ ಬರ್ಬೋದು, ನೀವಿದ್ದ ಕಡೆ ಮಳೆ ಬಂದೇ ಬರುತ್ತೆ. ಎಲ್ಲ ತಮಾಷೆ, ಯಾರಿಗೆ ಗೊತ್ತು ಅಲ್ವಾ ಶಶಿಕಾಂತ್ ಅಣ್ಣ? ರವೀಂದ್ರಣ್ಣ ಎಸ್ಕೇಪ್ ಆದ್ರಂತ. ಕಿರಣ್ ಬ್ರದರ್ ಎಂತ ಗೊತ್ತಾ, ಛತ್ರಿ ಒಂದು ರೆಡಿ ಮಾಡಿ ಇಡಿ ಆಯ್ತಾ, ಮಳೆ ಬರ್ತದಲ್ಲ. ಇನಿ ದಾನೆ ಪಂಡ ಒಂಜಿ ಪ್ರೋಗ್ರಾಮ್ ಉಂಡು ಶಶಿಕಾಂತ್ ಅಣ್ಣ ಅಂಚ ಯಾನ ಮಧ್ಯಾಹ್ನ ಕರಾಚಿ ಕಾಂಡ ಇಲ್ಲ 1 ಗಂಟೆ ಹಿಡಿದು ಕರಾಚಿ. ಅನಿಲ್, ಹಾಯ್ ಅನಿಲ್ ಅವರೇ, ಹೇಗಿದ್ದೀರಾ? ವಿಡಿಯೋ ಹಾಕಿದ್ದೇನೆ, ಹೋಗಿ ನೋಡಿ. ಹಾಂ, ಮತ್ತೆ ನೋಡ್ತೇನೆ ಆಯಿತಾ. ಲೈವ್ಗೊಂದು ಲೈಕ್ ಕೊಡಿ ಅನಿಲ್ ಅವರೇ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? DRB ಹಾಯ್, ಸೂಪರ್ ಲೈವ್, ಥ್ಯಾಂಕ್ ಯು. ಲೈಕ್ ಡನ್, ಥ್ಯಾಂಕ್ ಯು DRB ಅವರೇ. DRB ಅಡುಗೆ ಭಾರತಿ. ನಿಮ್ಮ ಹೆಸರು ಭಾರತಿನಾ? ಓಕೆ, ನಿಮ್ಮದು ಚಾನಲ್ ಇದೆ ಅಲ್ವಾ ಭಾರತಿ ಅವರೇ? ಚಾನಲ್ ಉಂಟಲ್ಲ, DRB ಅಡುಗೆ ಅಲ್ವಾ?
ಇರಿ ಬ್ಲೂ ಕೊಡ್ತೇನೆ ಆಯಿತಾ ನಿಮಗೆ. ಓಕೆ ಕೊಟ್ಟೆ ನೋಡಿ ಭಾರತಿ ಅವರೇ. ಥ್ಯಾಂಕ್ಸ್. ಮತ್ತು ನಿಮ್ಮದು ಚಾನಲ್ ನೋಡ್ತೇನೆ ಆಯಿತಾ. ಚಾನಲ್ ನೋಡಿ ಸಬ್ ಮಾಡ್ತೇನೆ ಭಾರತಿ ಅವರು. ಅನಿಲ್ ಅವರೇ ಇದ್ದೀರಾ? ಅನಿಲ್ ನನಗೆ ಕಮೆಂಟ್ ಮಾಡಿ. ಓಕೆ ಮಾಡ್ತೇನೆ ಸಿಸ್. ಮತ್ತೆ ನೋಡ್ತೇನೆ ಆಯಿತಾ ನಿಮ್ಮದು ವಿಡಿಯೋ. ಲೈವ್ ಎಂಡ್ ಆದಮೇಲೆ ನೋಡ್ತೇನೆ. ಬಾಯ್ ಸಿಸ್. ಓಕೆ ಶಶಿಕಾಂತ್ ಅಣ್ಣ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಸಪೋರ್ಟ್ ಮಲ್ತ್ನೈಕ್ ಏಪಲ್ಲ ಬರೊಂದಿಪ್ಪಲೆ. ಎಂಥದ್ದು ಮೆಸೇಜ್ ಭಾರತಿ ಅವರೇ? ಟಿಫಿನ್ ಆಯಿತಾ ಅಂತನಾ? ಟಿಫಿನ್ ಆಗಿದೆ, ನಿಮ್ದಾಗಿದಾ? ಸೂಪರ್ ಲೈವ್, ಥ್ಯಾಂಕ್ ಯು. ನಾನು ಚಪಾತಿ ತಿಂದಿದ್ದೇನೆ, ಚಪಾತಿ. ಕಮೆಂಟ್ ಮಾಡ್ತೀನಿ. ಓಕೆ ಭಾರತಿ ಅವರೇ.
ಥ್ಯಾಂಕ್ ಯು ಭಾರತಿ ಅವರೇ. ನೋಡಿದ್ರಾ ವಿಡಿಯೋ ನೋಡಿ ಬಂದದ್ದ? ಓಕೆ, ಬಾಯ್ ಬಾಯ್. ಸಂಗಮೇಶ್ ಅವರೇ ಹಾಯ್. 10 ಲೈಕ್ ಡನ್, ಥ್ಯಾಂಕ್ ಯು. ಹೇಗಿದ್ರಾ? ಹಾಂ ಬನ್ನಿ. ಹಾಂ ಏನು ಚಪ್ಪಲ್ ಬೇಕಿತ್ತು? ಸಕ್ಕತ್ತಲ್ಲ ಈ ಥರ. ಹಾಂ ಹಾಂ ನೀವೆಲ್ಲ ಬೇರೆ ರೀತಿಯ. ಹಾಂ 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 ಹಾಂ.
ಕಾತನ ತೊಂದರೆ ಇದ್ದಲ್ಲ ಆಚಿನೊಂದು ಜಾಸ್ತಿ ಆಗಿದ್ದಕ್ಕ ಹಾಂ ಆಯ್ದನೆ ಕೊಡ್ತಂದ್ರೆ ₹100 ಕಮ್ಮಿ ಹ್ಞೂ ಇತ್ತೆ ಬಸ್ ಚಾರ್ಜ್ ಕೂಡ ಆಯ್ತು ಹತ್ತಿಯ ಹೂ ಎದಾಗದೆ ತಾನೆ ಈ ಬಣ್ಣ ಕನ ಬಣ್ಣ ಹೌದಾ ಅಂದ ಅಡಮುಟ ಯಾವ್ಜ ಕರಿಯಣಂಗಡಿ ಬರ್ತದ ಬೊಕ್ಕ ಪೋಗ್ಲತ್ತ ಐಟೇನೆ ಬೋರತ್ತ ಆ ರೂಟುಡೆ ಅಂದು ಅಲ್ಪ ಒಂದು ಲೆಕ್ಕಾದು ಅಂದು ಐಟ ಪೋಡಾಂಡ ಈ ಪಿರ ಬರೋದು ಇಡೀಕು ಶಾಲೆದಡೆದು ಆ ಹೊತ್ತು ಗಿಂಜೋ ಬಸ್ ಅಂದಿಗ ಅಡಿ ತುಂಬ ಬಸ್ ಆತ ಗಾಡಿ ನಿಜ್ಜ ಅಂದತ ಬೇಲಾಡಿ ಹಿಡ್ದು ಬರ್ತನಂಡ ಅಂದ 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 ಅವೇ ಎಂಕಲ್ ಅಂದಾಜ ದಿಚ್ಚಿನ ಇಡೆಗೆ ಬರ ಉಂಡು ನಿಕ್ಕು ಅಂದು ಬಿದ್ದಾಡ್ತೆಂತು ಹಾಂ ಇಂಕ ಬೊಕ್ಕ ಫೋನ್ ಅನ್ಕೋಯ್ತು ಸರಿ ಪೂಜೆ ಸಿಸ್ ಹಾಯ್ ಹೇಗಿದ್ದೀರಾ
ಅವರೇ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ ರವಿ ಅವರೇ? ಲೈಕ್ ಕೊಡಿ ಆಯಿತಾ. ಹಾಯ್. ನಿದ್ದೆಯನ್ನು ಆನಂದಿಸುವ ಮೊದಲ ಆಯಾಸದ ನೋವನ್ನು ಅನುಭವಿಸಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಹೌದೌದು. ಥ್ಯಾಂಕ್ ಯು ರವಿ ಅವರೇ. ಒಂದು ಒಳ್ಳೆಯ ಮಾತನ್ನು ಹೇಳಿದ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಅವರೇ.
ಬರ್ಬಿಜರ್ಗೆನಾ? ಓಕೆ. ಮಮತಾ ಸಿಸ್ಟರ್ ಹಾಯ್.
ಲೈಕ್ ಕೊಟ್ಟವ್ರು ಮಾತಾಡಿ. 12ನೇ ಲೈಕ್ ಕೊಟ್ಟವ್ರು ಮಾತಾಡಿ. ಹಾಂ ಅಂದು
బొక్క బర్ప వేలండి. ಬೇಲೆ ಒಂದೊಂದು ರಾಧೆ ಬೇಲೆ ರಂಗಣ್ಣ ದೂರ ಓದಿರ್ತಾರೆ ಇತ್ತೆ ಬತ್ತ ಬೇಲೆ ಒಂದೊಂದು ಬನ್ನೊಂದು ದೂರ ಓದಿರ್ತಾರೆ ಪನಂದೆ ಪದ್ಮಾಡು ಟಕ್ ಟಕ್ ಕೀಪ್ಯಾಡ್ ಸೌಂಡ್ಗೆ ಅಂದ ಇತ್ತೇರ್ನಕ್ಕೆ ವಿಕ್ಕೆನ್ನೆ ಕಡೆ ವಿಚಾರಿಸಿದ್ದಾರೆ ಇತ್ತೆ ಬರ್ತದೆ ಸೌಂಡ್ಗೆ ಹೆಂಗೆ ಅವಕ್ಕೆ ಹೆಂಗೆ ಅಂತಾರ ಫ್ಯಾನು ಇಲ್ಲ ಈ ರೀತಿ ಬರ್ತನದ ಹೈಡಲ್ಲಿ ಎತ್ತಿದ್ದಾರೆ ಆಂಡ ಬಾಡಿಗೆ ಆಂಡಿರ್ನ ಎಲ್ಲಿಯ ಬಾಡಿಗೆ ಏರು ಮಲ್ಲ ಬಾಡಿಗೆ ಪೂರ ಗುಡ್ಪಾರತ ಎಲ್ಲ ಬಾಡಿಗೆ ಪೂರ ಆಡ ನಾಗರಾಜಣ್ಣ ಮತ್ತೆ ಬಂದರು ಹಾಯ್ ನಾಗರಾಜಣ್ಣ ಕೂ 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 ಯಾನಿಲ್ಲ ಪೋವರೆಗಿತ್ತು ಎಲ್ಲ ಬಾಡಿಗೆಗ ನಿಖಿಲ್ ಪೂರ ಇಚ್ಚಾರಡ ಬೋರ್ ಹಾಕಿ ವರ್ಕಾಂಡ್ ಆಂಡೆ ವರ್ಕಾಂಡ
ರವಿ ಅಣ್ಣ ಎಲ್ಲಿಯ ಬಾಡಿಗೆ ಅಂದು ಏರಿಯಾತ ಕೋಡೆ ಬನ್ನಿ ಕೋಡೆನ ಮೊರಣ್ಯ ಬನ್ನಿ ಮಲ್ಲ ಮಲ್ಲ ಬಾಡಿಗೆ ಪುರ ಅರ್ಧೆ ತೊಂದು ಬುಟ್ಟೆಂದು ರವಿ ಅಣ್ಣ ಕೂಪನೊಂದುಲ್ಲೇರು ನಾಗರಾಜ ಅಣ್ಣ ಆಡಿ ನಾಗರ ಅಣ್ಣ ಕೂಯ್ಯ ಅವು ಎಂಚಿನಿ ಅರ್ನ ಫುಲ್ಲು ಬುದರ್ ಪನ್ಲೆ ನಾಗರಾಜ ಅಣ್ಣ ಕೂಯಿಗೆ ಅವು ಎಂಚಿನ ನಾಗರ ಅವ ಅರ್ಧ ಕಟ್ಟಾಡ ರವಿ ಅಣ್ಣ ಅಯ್ಯೋ ದೇವಾಪನೊಂದುಲ್ಲೇರು ನಾಗರಾಜ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಲಾಟೆ ಬೈದ್ದಿಜ್ಜ ಗಲಾಟೆ ಎಲ್ಲ ಇಜ್ಜಿ ದೂರ ಗೊತ್ತಾರ ಸುದ್ದಿಜ್ಜಿ ಓಕೆ ನಿದ್ರೆ ಹಿಡಿಪೋಡು ಅಂದೆ ಜಪ್ಪ ಓಕೆ ರವಿ ಅಣ್ಣ ಡನ್ ಪನೊಂದುಲ್ಲೇರು ನಾಗರಾಜ ಅಣ್ಣ ಅವು ರವೀಂದ್ರ ಅಣ್ಣನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೂರು ಒಂಜಿ ರಡ್ಡ ಅಕ್ಷರದ ಅರ್ಧಂಡ ಖಾಲಿ ನಾಗರ ಅದೇ ರವೀಂದ್ರ ಅಣ್ಣ ನಾಗ ಅಡೇ ಶಬ್ದ ಹೆಚ್ಚು ಕಮ್ಮಿ ಹಾಕೊಂಡ ಶಾರ್ಟ್ ಕಟ್ ಅಂದು ಶಾರ್ಟ್ ಕಟ್ ಪಾಪ ಮರೆ ದಾಣೀರಿ ಇದು ಎಂಚಲೇ ಬುಂಡ ಖುದ್ದು ಯಾನು ಕೋಟ್ಯಾನು ಹೌದದು ನಾಗರಾಜ ಬೇಡನ ಯಾನಿ ತೆಂಚಲಕ್ಕೆ ಕೊಡ್ಕಲ್ಲ ನಂಚೆನ್ಲೆಕ್ಕು ನೇಮದಾದ ಬಿರುದಣ್ಣ ಅರ್ಥ ಆಯ್ತು ಕರೆಕ್ಟ್ ಬಂದೆ ರವೀಂದ್ರಣ್ಣ ಆಗ್ತಾ ಇದ್ದಾರೆ ರವೀಂದ್ರಣ್ಣ ಈ ಬಿರೋದಣ್ಣ ಮೆಸೇಜ್ ಆಗಿ ಆರು ನಿದ್ರೆ ಇಡ್ಬಾರ ಅಂತ ಅರೇನ ನಾಗರಾಜ ಅಣ್ಣನ ಕೋಟ್ಯಾನ ಅಣ್ಣ ಪನೋಡ ಓ ಅಣ್ಣ ಬಂದೆ ದಾದಿಂದ ಇರ್ ಪಂಡ ಅರ್ಥ ನಿಂಗೆಲ್ಲ ಇವು ಎತ್ರ ಮನಿಕ್ಕು ಶುರು ಆಯ್ತು 8 ಗಂಟೆಗೆ ಸ್ಟಾರ್ಟ್ ಮಾಡ್ದಾನು ಎಂಕೆ ಮದ ತಗೊಂಡು ಇನ್ನ ಒಂದು ತಮಿಳ್ ಆತಿ ತಮಿಳಿಗೆ ಏನಾತ ಎಸ್ ಮುದ್ದು ಓಕೆ ಕೊಟ್ಟೆ ನಾನು ಯಪ್ಪ ಇರೋದನ್ನ ಎಂಕ ಒಂದು ಬೆಳಿಗ್ಗೆ ಶುರುವಾಯ್ತು ಹೌದು ರವೀಂದ್ರಣ್ಣ ಬೆಳಿಗ್ಗೆ ಶುರುವಾಯ್ತು ಕೋಟೆ ನನ್ನ ಡಣ್ಣೆ ಇಡ್ಸಿದ್ದಾರೆ ಅವಳದ್ದು ತಮಿಳ್ ಭಾಷೆ ಬರಲ್ಲ ನನಗೆ ಅದೆಂತ ಎಂದುಡಿಯಾ ಅಂದ್ರೆ ಎಂತ ಬಿರೋದಣ್ಣ ಎಂತದ ಹೇಳುದಕ್ಕೆ ಹಾಗೆ ಹೇಳುದಾ ಅರ್ಧಂಬರ್ಧ ಹೇಳಿ ಹೋಗ್ಬೇಡಿ ನಿಮ್ಗೆ ತಲೆ ಕೂತೆ ನೋಡಿ ಕರೆಕ್ಟ್ ಹೇಳಿ ನನ್ನ ಅಂತ ಹೇಳ್ತಿದ್ದ ಈ ಕೋಟೆ ಅಣ್ಣ ಅಯ್ಯೋ
ರವೀಂದ್ರಣ್ಣ ಇದ್ದೀರಾ ಮಾರ ಇವರು ಮೆಸೇಜ್ ಅಂತ പിന്നെ പ്രോഗ്രാംಗೂ പോയിട്ടില്ല. ಅಯ್ಯೋ ಪ್ರೋಗ್ರಾಮ್ಗೆ ಹೋಗಿಲ್ಲ. ಅಯ್ಯೋ ರವೀಂದ್ರಣ್ಣ ತೂರ್ಲೆ ಯಾರು ಮೆಸೇಜ್ ಹೆಂಗ್ ಗೊತ್ತಾ ಅಂದು ವೀರ ಹೋದ್ರಿ ಜೋರ್ಡೆ ಓದು ಅನ್ನೆ ಇಂటిಗೆ ರವಿ ಅಣ್ಣ ಅದಾದಕ್ಕೆ ಏನಂದ್ರೆ లేదు కోటేనన్న ఎన్న మండే అందే రవీంద్రన్న ಮಂಡೆ ಎತ್ತಂಡ ಹಾಳಾವು ನಾನು ಆತ ಬಂದಿರೋದನ್ನ ಹೆಜ್ಜೆ ಇಡ್ತದೆ. దాదాపు పోకుంటుంది అందా అరే కనుక లూటు పண்றது అన్నకి మంటేది కూడా ಡ್ಯಾನ್ಸ್ ಪ್ರೋಗ್ರಾಮ್ ಉಂಡು, ಪ್ರಶಸ್ತಿ ವಿತರಣೆ ಉಂಡು. ಪ್ರೋಗ್ರಾಮ್ ಇಲ್ಲ ಪ್ರೋಗ್ರಾಮ್ ಇಲ್ಲ ಪ್ರೋಗ್ರಾಮ್ ಇಜ್ಜಕೇನ್ಯಾ ಪ್ರೋಗ್ರಾಮ್ ಉಂಡು ಬೈಯಡ್ ಬಿರೋಜಣ್ಣ ಹೆಂಗ ಗೊತ್ತು ಜೀವನ ರವೀಂದ್ರಣ್ಣ. ಅಯ್ಯೋ ಎಂತಾಯ್ತು ಕೊಟ್ಟೆ ನನ್ನ ಡ್ಯಾನ್ಸ್ ಉಂಡಾ ಅಂದಂತ ಡ್ಯಾನ್ಸ್ ಉಂಡು, ನಾಟಕ ಉಂಡು, ಸ್ಕೂಲ್ ಡೇ ಉಂಡ ಸ್ಕೂಲ್ ಡೇ ಹರೀಶಣ್ಣ ಹಾಯ್ ಹರೀಶಣ್ಣ ಮತ್ತೆ ಬಂದರು ಹರೀಶಣ್ಣ. ಎಂತ ಹಾಗೆ ಕಣ್ಣು ಪಿಳಿ ಪಿಳಿ ಮಾಡ್ತಾ ನೋಡ್ತಿದ್ದೀರಿ ಹರೀಶಣ್ಣ, ಏನಾಯ್ತು? ಅದಿಲ್ಲೇ ಒಂದು ಶಾಲೆಯಲ್ಲಿ ಕಾಲೇಜ್ ಡೇ ಹನ್ನೊಂದು ಕಾಲೇಜ್ ಡೇ ರವೀಂದ್ರಣ್ಣ. ಉರ್ಲೇರು ಹೈಡಲ್ಲೇ ದಾದಿ ಹೈಡ್ಲೆ ಹೈಡು ಒಂಜಿ ಜನ ಉರ್ಲೇರು ಮಾತನಾ ಇಪ್ಪಡಕ್ಲ ಹೈಡ್ ಉರ್ಲೇರು ಪನೊಂದುಲ್ಲೇರು ಏರಿಜ್ಜಾರ ನಾಗರಾಜ ಸಾರಿ ಕೋಟ್ಯಾನಣ್ಣ ದೂರ ಒಬ್ಬರು. ಹರೀಶಣ್ಣ ಒಂದು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಯಾರನ್ನು ನೋಡ್ತಾ ಇದ್ದಾರೆ? ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಎಲ್ಲಿ ಹೋದ್ರಿವರು ಬಿರುವದಣ್ಣ? ಸೈಡಲ್ಲಿ ಯಾರೋ ಇದ್ದಾರೆ, ಬನ್ನಿ ಕೆಳಗೆ. ನಾಳೆ ರಜೆ. ಹೌದು ನಾಳೆ ರಜೆ. ನಾಳೆ ನಿದ್ದೆ ಮಾಡಲಿಕ್ಕೆ ರಜೆ. ನಾಳೆ ನಿದ್ದೆ ಮಾಡಲಿಕ್ಕೆ ರಜೆ. ಅವರು ಹೈಡಲ್ಲೇ ಇಪ್ಪುದಾ? ಅವರಲ್ಲೇ ಇರಲಿ ಆಯಿತಾ ರವೀಂದ್ರಣ್ಣ, ಅವರನ್ನು ಕರಿಬೇಡಿ. ಕಾರ್ತಿಕ್ ಬ್ರದರ್ ಹಾಯ್, ಹೇಗಿದ್ದೀರಾ? ಹಾಯ್ ಕೂ ಅಂತ ಹೇಳ್ತಿದ್ದಾರೆ. ಟಿಫಿನ್ ಮಾಡಿದ್ರಾ? ನಂದು ಟಿಫಿನ್ ಆಗಿದೆ. ನಿಮ್ದಾಯ್ತಾ? ಎಂತ ತಿಂಡಿತ್ತು ನಿಮಗೆ? ಲಕ್ಷ್ಮೀ ಸಿಸ್ ಹೇಗಿದ್ದಾರೆ ಕಾರ್ತಿಕ್ ಬ್ರದರ್? ಹೌದು ಕೋಟ್ಯಾನಣ್ಣ, ನಾಳೆ ನಿದ್ದೆ ಅಲ್ವಾ? ನಾಳೆ ಸಂಡೇ ಅಲ್ವಾ? ನಿದ್ದೆ ಮಾಡುವ ಲೈವ್ ಅಂತೆ. ನಿದ್ದೆ ಮಾಡುವ ಲೈವ್ ಅಲ್ಲ, ನಿದ್ದೆ ಮಾಡಲಿಕ್ಕೆ.
ಆಯಿತು, ಆಫೀಸ್ನಲ್ಲಿದ್ದೀನಿ. ಹೌದಾ, ಆಫೀಸಲ್ಲಿ ಇದ್ದರೂ ಬಂದು ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್. ಚೋರಾಯಿ ಅಂದರೆ ಎಂತ ಬಿರೋಜಣ್ಣ? ಚೋರ್ ಅಂದರೆ ನೀರಾ? ನೀರು ಕುಡಿದ ಎಂತ ಬಿರೋಜಣ್ಣ? ಲಕ್ಷ್ಮಿ ಅವರು ಸ್ಲೀಪಿಂಗ್. ಹೌದಾ, ಎಂಚಿನಿ പിന്നെ കറി ಬಿರೋಜಣ್ಣ ಇಂಟು ತುಳುಟು ಬಂದೆ ಗೊತ್ತಾಪುಜಿ. ಓಕೆ ಅಂತ ಕೊಟ್ಟೆ ನನ್ನ ಹೇಳ್ತಿದ್ದಾರೆ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಮುದ್ದು ನನ್ನ ತಂಗಿ, ಮುದ್ದು ತಂಗಿ ಅಂತ ಹೇಳ್ತಿದ್ದಾರೆ ಕೋಟ್ಯಾನನ್ನ. ಥ್ಯಾಂಕ್ ಯು ಕೋಟ್ಯಾನನ್ನ. ಈ ಬಿರೋಜಣ್ಣನ ಮಂಡೆಗೆ ಒಂದು ಕೊಡ್ಬೇಕು ನಾವು. ನನ್ನನ್ನು ಮಂಗ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲದ ಭಾಷೆಯನ್ನೆಲ್ಲ ಕೇಳಿ. പിന്നെ ಕರಿ ಕೋರಿ ಕರಿ. ಹೌದಾ ರವೀಂದ್ರಣ್ಣ, ಕೋರಿ ಕರಿಯಾ? ಅದು ಕೋರಿ ಕರಿ ಅಥವಾ ಚಿಕನ್ ಕರಿ? ಎಂಕು ಗೊತ್ತು ಕೊಡಿ ಮುತ್ತು, ನಾನು ಸಪೋರ್ಟ್. ಹೋಗಿ ಕೊಡ್ಬೇಕಾ? ಅವ್ರು ನೋಡಿ, ಅವ್ರು ಓಡಿದ್ರು, ಅವ್ರು ಅಷ್ಟು ಕೇಳಿದ್ರು. ಮತ್ತೆ ಇಲ್ಲ, ಅವ್ರು ಎಲ್ಲಿಗೆ ಹೋದ್ರು ಅಂತ ಇಲ್ಲ. ಈಗ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೇಳ್ತಾರೆ ನೋಡಿ ಏನಾದ್ರು. ಒಂದು ಕೈ ಮುಷ್ಟಿ ಮಾಡಿ ಹೊಡೆದೆ ಅಂದ್ರೆ ಬಿರೋಜಣ್ಣ ಚಟ್ನಿ ಆಗ್ಬೇಕು. ಬೇಡವಾ? ಹಾಗಾದ್ರೆ ಬೇಡ, ಪಾಪ ಇರ್ಲಿ 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 ಅವರಾಯ್ತಾ, ಹೊಡಿಬಾರ್ದು ಅವರಿಗೆ, ಪಾಪ ಅಲ್ವಾ. ಚಟ್ನಿಯಾ? ಹೌದು, ಚಟ್ನಿ, ಗಂಜಿ ಚಟ್ನಿ, ಬಿರೋಸಣ್ಣನ ಚಟ್ನಿ, ಬಿರೋಸಣ್ಣನನ್ನು ಬುದ್ಧಿ ಚಟ್ನಿ ಮಾಡಿದ ಚಟ್ನಿ. ಪಾಪ. ನಾನು ಪಾಪ. ಹೌದು, ನಾನು ಪಾಪ ಅಂತೆ ಕೋಟ್ಯಾನನ್ನ ಹಿಡಿದಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಲೈವ್ಗೆ. ನಿಮಗೆ ಕರುಣೆ ಇಲ್ವಾ? ಒಂದು ಪಾಪ ಅಂತ ಅನಿಸೋದಿಲ್ವಾ? ಆಗದಿಂದ ಲೈವ್ ಮಾಡ್ತಿದ್ದೇನೆ, ಒಂದು ಮಾತಾಡುವ ಅಂತ ಯಾರಿಗೂ ಅನಿಸಿಲ್ವಾ? ಪಾಪ. ಹೌದು, ಪಾಪ. ರವೀಂದ್ರಣ್ಣ ನೋಡಿ ಅಂತ ಯಾರು ಮಾತಾಡ್ತಾರೆ, ಒಂದು ಪಾಪ ಅಂತ ಯಾರಿಗೂ ಅನಿಸುವುದಿಲ್ಲ. ಈ ಕೋಟ್ಯಾನನಿಗೆ ಮಾತ್ರ ಅನಿಸಿತ್ತು ನಾನು ಪಾಪ ಅಂತ. ಅವರಿಗೆ ಗೊತ್ತು ನಾನು ಪಾಪ ಅಂದ್ರೆ ಪಾಪ, ನಾಯಿ ಮರಿ ಪಾಪ. ಮತ್ತೆಂತ ರವೀಂದ್ರಣ್ಣ? ಅದು ಎಂತ ಗೊತ್ತ, ಕೋಪ ಅಂದ್ರೆ ಕೋಪ, ನಾಯಿ ಮರಿ ಪಾಪ. ಗೋಡೆ ಮೇಲೆ ದೀಪ, ನಾನು ತುಂಬಾ ಪಾಪ. ನನ್ನ ಮುದ್ದು ತಂಗಿ ನಾನು ಸಪೋರ್ಟ್. ಓಕೆ, ಥ್ಯಾಂಕ್ ಯು ಕೋಟ್ಯಾನನ್ನ. ಬನ್ನಿ ಬನ್ನಿ ಜನರೇ, ಎಂತ ಮಾರೆ ನೀವು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರೂಪಾ ಸಿಸ್, ಹಾಯ್, ಹೇಗಿದ್ದೀರಾ? ರೂಪಾ ಅವರಿಗೆ ನನ್ನ ಲೈವ್ಗೆ ಸ್ವಾಗತ. ಅವರಿಗೊಂದು ಹೂಗುಚ್ಚ ಕೊಡಿ ಮಾರೆ, ರೂಪಾ ಸಿಸ್ಗೆ ಒಂದು ದೊಡ್ಡ ಹೂಗುಚ್ಚ ಕೊಡಿ ಯಾರಾದರೂ. ಸೂಪರ್, ನಾನು ಕೂಡ ಸೂಪರ್ ಇದ್ದೇನೆ. ಹೂಗುಚ್ಚ ಕೊಟ್ಟು ಸ್ವಾಗತಿಸಿ ರೂಪಾ ಸಿಸ್ಸನ್ನು ಲೈವಿಗೆ. ನಗ್ತಾ ಇದ್ದಾರೆ ರೂಪಾ ಸಿಸ್. ಓಕೆ ಕೋಟ್ಯಾನನ್ನ, ಬಾಯ್.
ಹೂಗುಚ್ಚ ಯಾರು ಕೊಡ್ಲಿಲ್ಲ ರವೀಂದ್ರಣ್ಣ, ಹೂಗುಚ್ಚ ಕೊಡಿ ಮಾರೆ ನೀವೆಂತ. ಹೈಡಲ್ಲಿ ಮತ್ತೆ ಇರಿ ಆಯ್ತಾ. ಇಲ್ಲಿ ಹೊಸಬ್ರೆಲ್ಲ ಬಂದ್ರೆ ಹೂಗುಚ್ಚ ಕೊಡ್ಬೇಕು ಅವ್ರಿಗೆ. ಎಲ್ಲ ಓಡಿತಾ, ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಹೈಡಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ಕರೀತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿದವರು ಲೈಕ್ ಕೊಡಿ, ಹಾಗೆ ಮಾತಾಡಿ. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಬನ್ನಿ ಜನರೇ ಬನ್ನಿ, ಹೌದು ಬನ್ನಿ. ಒಂದು ಹೈಡಲ್ಲಿ ನಾನಿದ್ದೇನೆ ಆಯ್ತಾ, ಇನ್ನೊಂದು ಮೊಬೈಲ್ ನಾನು ನೋಡ್ತಾ ಇದ್ದೇನೆ ರವೀಂದ್ರಣ್ಣ, ಅದೊಂದು ನಾನೇ ಆಯ್ತಾ. ಹೈಡಲ್ಲಿ ಒಂದು ವ್ಯಕ್ತಿ ನಾನೇ. ಅದು ಓ ಅಂದ ಅಂದ ಯಾನೆ ಬೊಕ್ಕದ ಕ್ಲೇರಿಂದ ಗೊತ್ತಿಜ್ಜೆಂಗೆ. ಶಾಂತಕ್ಕ ಹಾಯ್, ಶಾಂತಕ್ಕ ಬರ್ತಿರ್ತದೆ ಅರೆಗೆ ಲೈವ್ಗೆ ಸ್ವಾಗತ ಮಕ್ಕಳೇ. ಅಂಚನೆ ಹೂಗುಚ್ಚ ಕೊಡ್ತು ಸ್ವಾಗತ ಮಕ್ಕಳವರೇ. ಇನಿದಾನೆ ಕಾಂಡೆ ಇನಿ ಅಂಚಿನ ನಮ್ಮ ಅಂಚಿನೇ ಶಾಂತಕ್ಕ. ಏಪಗೊರ ಕಾಂಡು ಬರೋಡು, ಏಪಗೊರ ಬೈಯರು. ಬನ್ನಿ ಕಮೆಂಟ್ ಹಾಕಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಜೆನಾ ಇಜ್ಜೆ ಶಾಂತಕ್ಕ, ಮಧ್ಯಾಹ್ನ ಮುಖ ರಜೆ ಇತ್ತ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಹೌದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ಆಗ್ತಾ ಇದೆ. ಅಲ್ವಾ ರವೀಂದ್ರಣ್ಣ, ಒಮ್ಮೆ ಬೆಳಿಗ್ಗೆ ಮಾಡಬೇಕು, ಒಮ್ಮೆ ಮಧ್ಯಾಹ್ನ ಮಾಡಬೇಕು, ಒಮ್ಮೆ ಸಂಜೆ ಮಾಡಬೇಕು. ಮಧ್ಯಾಹ್ನ ರಜೆ ಚಾನ್ಸ್, ಒಂದೊಂದು ಚಾನ್ಸೆ. खाना में क्या बना है ಮೇಡಮ್ ಜಿ. ನಾನಿವತ್ತು ಇದು ತರಲಿಲ್ಲ ಆಯಿತಾ, ಟಿಫಿನ್. ಸೂಪರ್ ಥ್ಯಾಂಕ್ ಯು ಶಾಂತಕ್ಕ, ನೈಸ್ ಥ್ಯಾಂಕ್ ಯು. ಲೈವ್ ಮಲ್ತೊಂದೇ ఇప్పుడు అందరూ వింటున్నారు. గుడ్ థ్యాంక్ యూ ಶಾಂತಕ್ಕ, ವಂಡರ್ಫುಲ್. ಯಾನಡೆ ಆಫೀಸಲ್ಲಿ ಬಕ್ಕಿದಾನು ಒಂಜಿ ಗಂಟೆ ಬಿದ್ದಾడు. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್ ಲೈವ್, ಥ್ಯಾಂಕ್ ಯು. ಗಂಟ 12:30 ಏನತ್ತೆ. ಹಾಗಾದರೆ ಹೊಟ್ಟೆಗೆ ಏನು ತಿನ್ನಬೇಕಾ? ಹೊಟ್ಟೆಗೆ ನೋಡಬೇಕಿದು, ಏನಾದರೂ ಇದ್ರೆ ತಿನ್ನಬೇಕು. ಚಾರ್ಜರ್ ಉಂಡತಾ? ಚಾರ್ಜರ್ ಉಂಡತ, ಚಾರ್ಜ್ ಇದ್ದು ಓಡು ಲೈವ್ ಮಾಡ್ಕೊಂಡು ಅಂದ ಕರೆಕ್ಟ್ ಅಂತ. ಮನೆಯವರು ನಗ್ತಾ ಇದ್ದಾರೆ.
ಲೈವ್ ಸ್ಟಾರ್ಟ್ ಮಾಡಿ 2 ಗಂಟೆ ಆಗ್ತಾ ಬಂತು. ಕಚಿಪು ಇಲ್ಲಡು ಬಸ್ಸಾಡ್ ಎತ್ತಂಡು ನಾನೆತ್ತ ತೂವೋಡು ಯಾನ್ ಟಿಫಿನ್ ಕಂದಿಚ್ಚಿ ಅಂತ ಕಿರೇದಾದಿ ಮಧ್ಯಾಹ್ನ. ಶಾಂತ ಸಾಯಿ ಪನಂದಿಲ್ಲ ರವೀಂದ್ರಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ವನಸ್ಸಿಗೆ ತೋಡು ದಾದ ಮಾಡ್ತೀನಿ ಇಲ್ಲಗೆ ಬೋಡಪ್ಪ ನಾನು ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಹಾಗಾದರೆ ಲೈಕ್ ಕೊಡಲಿಕ್ಕೆ ಯಾರು ಇಲ್ಲ ಅಲ್ಲ, ಇಲ್ಲಿ ಕಮೆಂಟ್ ಮಾಡಲಿಕ್ಕೂ ಕೂಡ ಯಾರು ಇಲ್ಲ ಅಲ್ಲ, ನೀವು ಒಬ್ಬರೇ ಇರೋದು. ಬೇತೆ ದಿನ ಟಿಫಿನ್ ಕನಪ ಇನ್ನು ಕನದ ಬನ್ನಿ ಜನರೇ ಬನ್ನಿ. ಲೆಕ್ಕಂಬಲ್ಲೇ ಉಡುಪಿಡ್ದಂಥ ಜನ, ಕುಡ್ಲಾಡ್ದಂಥ ಜನ, ಬ್ಯಾಂಗ್ಳೂರು ಇರ್ದಂಥ ಜನ, ಮಡಿಕೇರಿ ಇರ್ದಂಥ ಜನ, ಅಂದ ಅಂತ ಪಕ್ಕ ಮೈಸೂರು ಇರ್ದಂಥ ಜನ, ಒಲ್ಪ ಬರೋಲ್ಲ ಅಲ್ಪ ಜನ ಲೆತ್ತ ಅಂತ. ಎಡ್ಡೆ ಜನಕ್ಕೂ ಮಾತ್ರ ಲೆಕ್ಕಂಬರಲ್ಲ ಇವರು. ಗೈಸ್ ಎಲ್ಲಿ ಹೋದ್ರಿ? ಮಾತಾಡಿ ಗೈಸ್, ಮಾತಾಡಿ. ಬನ್ನಿ ಬನ್ನಿ ಜನರಂತ ರವೀಂದ್ರಣ್ಣ ಕರಿತಾ ಇದ್ದಾರೆ. ಮೈಕ್ ಬೇಕಾ ರವೀಂದ್ರಣ್ಣ? ನಿಮ್ಮ ರಿಕ್ಷಕ್ಕೆ ಕಟ್ಟಿಕೊಂಡು ಹೋಗಿ. ಮುದ್ದು ಸಮಯ ಆಡು, ಹುಷಾರು ಇಲ್ಲಾಗಬೋದೆ. ಓಕೆ ಓಕೆ ನಾಗರಾಜಣ್ಣ, ಸಾರಿ ಕೊಟ್ಟೆ ನಾನು. ಮೈಕ್ ಕೊಡಿ ಇವರಿಗೆ, ರವೀಂದ್ರಣ್ಣನ ರಿಕ್ಷಕ್ಕೆ ಕಟ್ಟಿ. ಟೈಮ್ ಆಗ್ತಿ ಏಟನ್ ಭದ್ರ ಡರ ಏನಾಯ್ತು 1 ಗಂಟೆಗೆ ಹೋಗು ನಾನು.
डीजेदार ಒಳ್ಳೆ डीजेदार डीजेदार ना पता ರವಿ ಅಣ್ಣ ದಾದಕ್ಕೆ ಏನಂತೇಳಿದರೆ ಕೋಟೆ ನನ್ನ ದಾದ ಸಮಸ್ಯೆ ಉಂಟು ನೆಟ್ವರ್ಕ್ ವರ ವರ ಬಂದ್ ಹಾಕೊಂಡು ಅಂದೆ ಏರಗೆ ಇರಗೆ ನೆಟ್ವರ್ಕ್ ಇಚ್ಚ ಅತ್ತೆ ಇಂಕ್ ನೆಟ್ವರ್ಕ್ ಇಚ್ಚ ಮನು ಇರೇ ನೆಟ್ವರ್ಕ್ ಇಚ್ಚ ಈಗ ನಾಗವಲ್ಲಿ ಸಮಸ್ಯೆ ಪೂಟ್ ಮಲ್ಲ ಬಲ್ ಕಟ್ಲು ಸರಿಯಾಪು ನನಗೆ ನೆಟ್ವರ್ಕ್ ಇದೆ ಫೋನಿಗೆ ನೆಟ್ವರ್ಕ್ ಇದೆ ನಿಮ್ಮ ಫೋನಿಗೆ ಅಲ್ವಾ ಹೇಳಿದ್ದು ದಾಲ ಇಚ್ಚಿ ಮುದ್ದು ರಜೆಗೆ ಇನ್ನು ಭಾರಿ ಖುಷಿ ಅಂದಂದು ಖುಷಿ ಖುಷಿ ಯಾನ ಕೋಪ ಓಕೆ ನೆಟ್ವರ್ಕ್ ಯಾರಿಗೆ ನೆಟ್ವರ್ಕ್ ಇಲ್ಲ ಕೊಟ್ಟೆ ನನಗೆ ನೆಟ್ವರ್ಕ್ ಉಂಟು ನಿಮಗೆ ನೆಟ್ವರ್ಕ್ ಇಲ್ವಾ ನಾನು ಮಾತಾಡಿದ್ದು ಕೇಳಿಸ್ತಾ ಇಲ್ವಾ ಏನಾದರೂ ಉತ್ತರ ನೀಡಿ ಇದ್ದಿರ ಜನರೇ ಮಾತಾಡಿ ಹೋದ್ರ ಎಷ್ಟು ತಂಗಿ ಅಂದರೆ ನಿಮಗೆ ನೆಟ್ವರ್ಕ್ ಅಲ್ವಾ ಓಯ್ ಜನರೇ ಬನ್ನಿ ಜನರಂತ ಕರಿತಾ ಇದ್ದಾರೆ ಯಾರಿಲ್ಲ ನೋಡಿ ಒಬ್ಬ ಒಂದು ನರ ಮಂದಿ ಐಡಿಗೆ ಬರ್ತಾರೆ ಅಲ್ಲಿ ನಿಲ್ತಾರೆ ಮತ್ತೆ ಹೋಗ್ತಾರೆ ಈಗ ಬಂತ ನೆಟ್ವರ್ಕ್ ಕೋಟೆಯನ್ನ ನಾನು ಇದ್ದೆ ನೀವಿದ್ದೀರಾ ನೀವು ಇರಲೇಬೇಕಲ್ವಾ ನೀವು ರವೀಂದ್ರಣ್ಣ ಎಲ್ಲ ಇಲ್ಲದಿದ್ರು ಲೈವ್ ಹೋಗಲ್ಲ ಮುಂದೆ ಹರೀಶ್ ಅಣ್ಣ ರವೀಂದ್ರಣ್ಣ ಮತ್ತೆ ಕೆಲವು ಮಂದಿ ಇದ್ದಾರೆ ಅವರೆಲ್ಲ ಇಲ್ಲದಿದ್ರೆ ಲೈವ್ ಮುಂದಕ್ಕೆ ಹೋಗಲ್ಲ ಹಾ ಅಂತ ನಗ್ತಾ ಇದ್ದಾರೆ ಹೌದು ನೀವೆಲ್ಲ ಮೇನ್ ವ್ಯಕ್ತಿಗಳು ನನ್ನ ಲೈವಲ್ಲಿ ಈ ರಾಹುಲ್ ಅಣ್ಣ ಅವರೆಲ್ಲ ಇದ್ದಾರಲ್ಲ ಮನು ಮತ್ತೆ ಕಿರಣ್ ಬ್ರದರ್ ಕವಿತಕ್ಕ ಇನ್ನು ಕೆಲವು ಮಂದಿ ಇದ್ದಾರೆ ಇವರೆಲ್ಲ ಇರೋದ್ರಿಂದ ನನ್ನ ಲೈವ್ ಮುಂದಕ್ಕೆ ಹೋಗ್ತಾ ಉಂಟು ಥ್ಯಾಂಕ್ಸ್ ಎಲ್ಲ ಯಾರು ಥ್ಯಾಂಕ್ಸ್ ಬೇಡ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರೆ ಸಾಕು ಇವರನ್ನು ಒಂದು ಮಾಡ್ತು ಬಿಟ್ಟದ್ದು ಮಾರೆ ಇವರು ಕೂಡ ತುಂಬಾ ಒಳ್ಳೆ ಸಪೋರ್ಟರ್ ಬಿರೋಜಣ್ಣ ಅವರು ಹೀಗೆಲ್ಲ ಮಾತಾಡದಿದ್ರೆ ನೆನಪಾಗುದಿಲ್ಲ ಓಕೆ ಓಕೆ ಕೊಟ್ಟೆ ನನ್ನ ಬಿರೋಜಣ್ಣ ಮನಸ್ವಿನಿ ಮಲ್ತಾರ
ರವೀಂದ್ರಣ್ಣ ಎಲ್ಲಿ ಹೋದ್ರಿ? ಇನ್ನೊಂದು ಬಾಡಿಗೆ ಬಂತ, ಸಣ್ಣ ಬಾಡಿಗೆ. ಬಿರೋಜಣ್ಣ ಮಾತಾಡಿ ಮಾರೆ, ನೀವು ತಮಿಳು ತೆಲುಗು ಅಲ್ಲೆಲ್ಲ ಮಾತಾಡ್ತಿದ್ರೆ ನಂಗೆ ಅರ್ಥ ಆಗ್ತದ. ಒಂದು ಸಪೋರ್ಟ್ ಪ್ಲೀಸ್ ಆಲ್ ಅಂತ ಹೇಳ್ತಿದ್ದಾರೆ ಕೋಟ್ಯಾನನ್ನ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಅದೊಂದು ಸಾಂಗ್ ಉಂಟಲ್ಲ, ಕದ್ದು ಕದ್ದು ನೋಡು ಕಳ್ಳ ಯಾರು, ರವೀಂದ್ರಣ್ಣ. ಕೇಳಿದ್ದೀರಾ ನೀವು ಆ ಸಾಂಗ್? ಕದ್ದು ಕದ್ದು ನೋಡು ಕಳ್ಳ ಯಾರು. ಲೈಕ್ 15, 14 ಅಷ್ಟೇ ಆದದ್ದು ಕೋಟೆನನ್ನು. ಅದೆಂತ ಗೊತ್ತಾ, ಆಗ ಸ್ವಲ್ಪ ಎಂಡ್ ಆಯ್ತಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ದಲ್ಲ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಹದಿನೈದು ಉಂಟಾ? ನನಗೆ 14 ಮಾತ್ರ ಕಾಣಿಸ್ತಾ ಇದೆ. ಲೈಕ್ ಕೊಡಲ್ಲ ಕೆಲವರು, ಬಂದು ಹೋಗ್ತಾರಷ್ಟೆ. ಸಪೋರ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ರವೀಂದ್ರಣ್ಣ. ವನಸ್ ಮಾಡಿ ಪ್ಲೀಸ್. ಇನ್ನು ಮನೆಗೆ ಹೋಗಿ ಮತ್ತೆ ಮಾಡುದು. ಇದು ಯಾರದು? ರವೀಂದ್ರಣ್ಣನ್ ಅಲ್ಲಿ ನೋಡಿ, ಫ್ರೆಂಡ್ ಅಂತ. ಹೊಸ ಪ್ರತಿಭೆ ಇವರು, ಸಪೋರ್ಟ್ ಮಾಡಿ. ಹೌದೌದು, ನಾನು ಹೊಸ ಪ್ರತಿಭೆ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಮೇಲೆ ಬರಬೇಕು. ಗೊತ್ತಿಲ್ಲ ಕೋಟ್ಯಾನನ್ನ ಯಾರಂತ. ಓಂ ಶಾಂತಿ ಆಯ್ತಾ? ಓಂ ಶಾಂತಿ ಆಯ್ತಾ? ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು. ನೀವೆಲ್ಲ ನಿಮ್ಮ ಸಪೋರ್ಟಿಂದ ಮೇಲೆ ಬರಬೇಕು ಹೊಸ ಪ್ರತಿಭೆಯವರು. ಲಿಂಗ ಇನ್ನಿಲ್ಲ. ಹೌದಾ ರವೀಂದ್ರಣ್ಣ? ಆಯ್ತು ಅವ್ರದ್ದು ಕತೆ. ಇವತ್ತಿನ ಹೆಡ್ಲೈನ್ ಅದು. ಹೋದ ಪಾಪ, ಹೋಗ್ಲಿ ರೆಸ್ಟ್ ಮಾಡಲಿ ಹೋಗಿ. ಇಲ್ಲಿ ಬಂದು ಅದನ್ನೆಲ್ಲ ಹೇಳುದು. ಬಿಸಿ ಬಿಸಿ ಸುದ್ದಿ. ಹೌದು, ಬಿಸಿ ಬಿಸಿ ಸುದ್ದಿ ಇವತ್ತಿದ್ದು. ಯಾವ ಚಾನಲ್, ಯಾವ ಪೇಪರ್, ಅದು ಮೊದಲೇ ಹೇಳಿ, ನಾವೆಲ್ಲ ಓದ್ತೇವೆ ಅದನ್ನು. ಇವತ್ತಿನ ಹೆಡ್ಲೈನ್ ಉಂಟಲ್ಲ, ಯಾವ ಪೇಪರಲ್ಲಿ ಬರ್ತಾ ಇದೆ ಅದು ನ್ಯೂಸ್, ಯಾವ ಚಾನಲಲ್ಲಿ ಬರ್ತಿದೆ. ಓಂ ಶಾಂತಿ. ಹೌದು ಹರೀಶಣ್ಣ, ಒಂದು ಓಂ ಶಾಂತಿ ಮಾಡಿದ್ರು. ಕಾರ್ಕಳ ನ್ಯೂಸ್. ಹೌದಾ? ಓಕೆ, ಬರಲಿ ಆ ನ್ಯೂಸ್.
ರವಿ ಅಣ್ಣ ಬಿಸಿ ಬಿಸಿ ಮೀನು. ಹೌದಾ? ಯಾರಿಗೆ ಮೀನು? ಲೈಫ್ ಲೆಸನ್. ಹಾಯ್ ಹಾಯ್, ಹೇಗಿದ್ದೀರಾ? ನಮಸ್ತೆ. ರವೀಂದ್ರಣ್ಣ ನಗ್ತಿದ್ದಾರೆ. ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರಾ? ನಾವು ಸೂಪರ್. ಊಟ ಮಾಡಿದ್ರ ನೀವು? ಇಲ್ಲಿ ಹೊಸಬ್ರು ಬಂದಿದ್ದಾರೆ, ಅವರಿಗೆ ಲೈವ್ಗೆ ಸ್ವಾಗತ ಮಾಡಿ. ಅವರಿಗೆ ಸ್ವಾಗತ ಭಾಷಣ ಮಾಡ್ತಾರೆ. ನಾನು ಸೂಪರ್ ಇದ್ದೇನೆ. ಆಯಿತು ಸಿಸ್ಟರ್. ಹೌದಾ? ಎಂತ ಸ್ಪೆಷಲ್? ಹಾಯ್ ಬಾಲ ಉಂಡರೆ ದಾದ ಕಜ್ಪು ಇಜ್ಜಿ ಶೈಲೇಶ್ ಅಣ್ಣ ಇರ್ನಾಡೆ ಇರೇದಾದಿರ್ತೇನೆ ಸ್ಪೆಷಲ್. ಹರೀಶ್ ಅಣ್ಣ ಲೈಕ್ ನಾನು ಯಾವಾಗ ಹರೀಶ್ ಅಣ್ಣ ಆಗ ಕೊಟ್ಟದ್ದಲ್ಲ ನಾನು. ಯಾರು ಯಾರಲ್ಲ, ಇಲ್ಲಿ ಹೊಸಬ್ರು ಬಂದವರಿಗೆಲ್ಲ ಹೂಗುಚ್ಚ ಕೊಡಬೇಕು. ನೀವು ಎಂತ ನೀವು? ರೊಟ್ಟಿ ಅನ್ನ ಸಾಂಬಾರು ಪಲ್ಯ. ಹೌದಾ? ಸೂಪರ್. ಜೋಳ ರೊಟ್ಟಿ ಅಲ್ಲ ನಿಮ್ಮದು? ನಂದು ಊಟ ಆಗಿಲ್ಲ. ಹರೀಶ್ರ ಒಣಸಾಂಡಾಗೆ ನಂದುಲ್ಲೇರ ರವೀಂದ್ರಣ್ಣ. ಓಕೆ ಗೊತ್ತು. ಹೌದಾ? ಹಾಗಾದ್ರೆ ಹೋಗುತ್ತೆ ಕೊಡಿ. ಶರ್ಬತ್ ಇದೆ, ಬೇಗ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದೌದು, ಶರ್ಬತ್ ಮತ್ತೆ ಮಾಲ್ಟ್ ಮತ್ತೆ ಎಂತ ಬೇಕು ಎಲ್ಲ ಇದೆ. ಸೂಪರ್ ಲೈವ್. ಥ್ಯಾಂಕ್ ಯು ಲೈವ್ ಲೆಸನ್ ಅವರು. ನಿಮ್ಮದು ಲೈವ್ ಉಂಟಾ? ನಿಮ್ಮದು ಚಾನಲ್ ಉಂಟಾ? ಬೇಡವಾ? ನೀವು ಬೇಡ ಹೇಳಿದ್ರೆ ಬೇಡ, ಇಲ್ಲದಿದ್ರೆ ಕೊಡಿ ಆಯ್ತಾ? ಈ ಲೈವಲ್ಲಿ ಇರುವ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಅಮರ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಇಲ್ಲ ಸಿಸ್ಟರ್, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್. ಹೌದಾ? ಒಳ್ಳೇದಾಗಲಿ ನಿಮ್ಮ ಚಾನಲಿಗೆ. ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? ಪಾಪ ಯಾಕೆ? ಲೈಫ್ ಲೆಸನ್ ಅವರೇ, ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು ಚಾನಲ್? ಮುಂದುವರಿಲಿ ನಿಮ್ಮ ಲೈವ್ ಇದ್ದು ಪಯಣ. ಸೂಪರ್ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. 5 days ಆಯಿತು. ಹೌದಾ? ಅಷ್ಟೇ ಆದದ್ದಾ? ಓಕೆ, ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ವೆಲ್ಕಮ್. ಶೈಲೇಶ್ ಅಣ್ಣ ಎಲ್ಲಿ ಹೋದ್ರಿ? ನನ್ನ ಹೆಸರು ಅಲ್ಲೇ ಇದೆ ನೋಡಿ, ಐಡಿಯಲ್ಲಿ ಉಂಟು ನೋಡಿ, ಅದೇ ನನ್ನ ಹೆಸರು. ಎನ್ನದಾಚು ಬಾಲ ಕಾಂಡದಾಗಿದೆ. ನಾನು ಚಪಾತಿ ತಿಂದೆ ಶೈಲೇಶ್ ಅಣ್ಣ. ನಾನೈತೆ ಇಲ್ಲ ಬಿದ್ದಾಡೋಡು, ನಾನು 1 ಗಂಟೆಗೆ ಇಲ್ಲ ಬಿದ್ದಾಡುವ ಆತ ಪುಟ್ಟು ಮುಟ್ಟಲ್ಲ ಮಂತೆ 1 ಗಂಟೆಗೆ ಎಂಡು ಮಂತ. ಸೂಪರ್ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ನಾನು 1 ಗಂಟೆ ಅವಡಿಂದ ಕಾಪುನು. ಥ್ಯಾಂಕ್ ಯು ಶೈಲೇಶ್ ಅಣ್ಣ. ಹಾಂ ಹೌದು ಲೈಫ್ ಲೆಸನ್ ಅವರೇ, ಅದೇ ನೇಮು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದು ಸೀರಿಯಲ್ ಮುಗ್ದಿರಲ್ಲ ರವೀಂದ್ರಣ್ಣ. ಸೂಪರ್ ಸೂಪರ್. ಥ್ಯಾಂಕ್ ಯು ಲೈಫ್ ಲೆಸನ್ ಅವರೇ. ಯಾನಿತ್ತ ಆಫೀಸಲ್ಲಿಲ್ಲ ಬೊಕ್ಕ ಇಲ್ಲ ಬೊಕ್ಕ ಮುದ್ದು ಚಪಾತಿ ಬೇಡ ಬಡ ಉಜ್ಜಿ ಗಾದಿ ಇದೆ.
ಥ್ಯಾಂಕ್ ಯು ಶೈಲೇಶ್ ಅಣ್ಣ. 1 ಗಂಟೆ ತನಕ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ನೋಡ್ತೇನೆ. 1 ಗಂಟೆ ತನಕ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತಿರುತ್ತಲ್ಲ, ಯಾರು ಹೋಗಬೇಡಿ. ಇರಿ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು. ಓಕೆ ಕೊಟ್ಟೆನನ್ನ ಮಲ್ಲೇಜ್. ಚಾಕ್ಲೇಟ್ ಕೊಡ್ತಾಳೆ ಉಂಟು ಬನ್ನಿ ಅಂತ ಕರೀತಿದ್ದಾರೆ ರವೀಂದ್ರನ್. ಹೌದು, ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ, ಎಂತ ಬೇಕು ಬನ್ನಿ ಬೇಗ ಬೇಕು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೈಸ್ ನೈಸ್, ಥ್ಯಾಂಕ್ ಯು ರವೀಂದ್ರಣ್ಣ. ಓ ದೇವರೇ, ಜೋಕ್ಲ ಉಪವಾಸ ಕೊಡೋದು ಕೆಲಸ ಮಾಡ್ತೀನಿ. ಏರಿ ಉಪವಾಸ ಶೈಲೇಶಣ್ಣ, ನಾನು ಉಪವಾಸಿಜ್ಜಿ. ಕಮೆಂಟ್ ಕಮೆಂಟ್, ಥ್ಯಾಂಕ್ ಯು ರವೀಂದ್ರಣ್ಣ. ಥ್ಯಾಂಕ್ ಯು ಶೈಲೇಶಣ್ಣ. ಒಂದು ಗಂಟೆಗೆ 1 ಗಂಟೆಗೆ ಕೊರ್ಪಿನಿ ಚಾಕ್ಲೇಟ್ ಅಂದಂದು 1 ಗಂಟೆ ಚಾಕ್ಲೇಟ್ ಕೊಟ್ಟು ಶೈಲೇಶಣ್ಣ. ಥ್ಯಾಂಕ್ ಯು ಶೈಲೇಶಣ್ಣ. ಶೈಲೇಶಣ್ಣ ಲೈವ್ ಮಲ್ಪುಜಾರೆ ಇರ್ನ ಸುದ್ದಿಲ ಇಜ್ಜಿ ಇರ್ದಾಯಗ್ ಲೈವ್ ಮಲ್ಪುಜಾರ್. ಪಲಾವ್ ಸರಿ ಹೋಗ್ತುಂಡು ಕಾಂಡೆ, ಏರಿಗೆ ಪಲಾವ್ ಇತ್ತಂಡೆ ರವೀಂದ್ರಣ್ಣ. ಪಲಾವ್ ಏರಿಗಿತ್ತಂಡು. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಓಕೆ ಕೊಟ್ಟೆನಣ್ಣ, ಥ್ಯಾಂಕ್ ಯು. ಇರ್ನ ಆಶೀರ್ವಾದ. ಪಲಾವ್ ಹೆಂಗೆ ಪಲಾವ್ ಹತ್ತಿ ಏನು ಚಪಾತಿ ಬನ್ನಿ ಇರ್ನ ಕೆಬಿಕ್ ದಾದಾತಂಗಿ ರವೀಂದ್ರಣ್ಣ. ಏನು ಚಪಾತಿ ಬಂತು ಇರು ಪಲಾವ್ ಅಂತಾರ. ನೈಸ್ ನೈಸ್, ಥ್ಯಾಂಕ್ ಯು ರವೀಂದ್ರಣ್ಣ. ಐಕೆ ಬನ್ನಿ ಓಲಲ್ಲಿ ಗಮನ ಕೊರ ಬರಲಿ. ಇರ್ನ ಗಮನ ಪುರ ಓಲಿತ್ತನ ಇರ್ನ ಎಲ್ಲೆಲ್ಲಿಯ ಬಾಡಿಗೆ ಇರ್ತಾನ ಅಂದ ಇರ್ನ ಗಮನ. ಕೊಟ್ಟೆ ನನ್ನ ಹಾಕ್ತಿದ್ದೆ. ಓ ಚಪಾತಿ ಬೊಕ್ಕ ಇರ್ನ ಕೆಬಿಕ್ಕೆ ದಾದಾತನ ಬನ್ನಿ. ಇರ್ ಲೈವ್ ಬರ್ಬೇಕು, ಲೈವ್ ದಂಚಿ ಗಮನ ಕೊರೋಡು. ಇರ್ನ ಬಾಡಿಗೆ ನಂಚಿ ಉಂಟಲ್ಲಿ ಲೈಕ್ ಡನ್ ఉంది. ಲೈಕ್ ಡನ್ ಬಂದು ಇತ್ತು ಲೈಕ್ ಕೊಡ್ತು. ಓ ದೇವರ ಬಿರುವಸನ ಇರ. ಚಾಕ್ಲೇಟ್ ಕ್ಯಾನ್ಸಲ್ ಮಾರೆ. ಚಾಕ್ಲೇಟ್ ತಿಂದು ಶುಗರ್ ಕಮ್ಮಿ, ನೋ ಚಾಕ್ಲೇಟ್, ಓನ್ಲಿ ಎಡ್ಡೆ ಮುಂಚೆ ಕಷಾಯ. ಹೌದಾ ಶೈಲೇಶಣ್ಣ. ರವಿ ಯಾನು ಮುದ್ದು ಚಪಾತಿ ఇంకా 2 ಜನ ಚಪಾತಿ ತಿಂದೈನಿ. ಕೊಟ್ಟೆನನ್ನಲ್ಲ ಎಲ್ಲ ಚಪಾತಿ ತಿಂದು ನೀ ಕೊಟ್ಟೆನನ್ನ ಇಲ್ಲ ತಿಂಡಿ అని ಆರಿನಿ ತಿಂಡಿ ಕೊಡ್ತೇನೆ ಇಂಕ ಚಪಾತಿ ಅಂದ್ರೆ ಇಂಕ ಅವಲಿನಿ ಚಪಾತಿ ತಿಂದು ಬರ್ತಾರೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಶೈಲೇಶಣ್ಣ ಥ್ಯಾಂಕ್ ಯು. ಶೈಲೇಶಣ್ಣನಿಗೆ ಎಡ್ಡೆ ಮುಂಚೆ ಕಷಾಯ ಕೊಡಿ. ಎಂಕ್ ನೆಡ್ದು ಪೋಯಿನ ಎಂಚಿನ ನೀರುಡು ಪೋಯಿನ ದೋಸೆ, ನೀರು ದೋಸೆ ಅಂದೆ. ಅಯ್ಯಯ್ಯೋ, ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ರವಿ ಅಣ್ಣ ಎಸ್ ಅಣ್ಣ ಅಂತ ಕೋಟೆ ಅಣ್ಣ ಹೇಳ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು. ಏನು ಗಟ್ಟಿ ತಿಂದೆ ಹೋಯ್ತಾ ಬಾರದಿರುತ್ತಾನ ಎಂಕ್ಲೆ ಬರ ಕಂಡ್ರಾತಚ್ಚೆ ಗಟ್ಟಿನ ಇರು ಒರಿಯೇ ತಿಂದು ಬರ್ಪುನೆ ಶೈಲೇಶಣ್ಣ. ಎಂಕ್ಲೆಗೆ ಒಂದೊಂದು ಗಟ್ಟಿ ಕಂಡು ಹೊರಡುತ್ತೆ ಮಧ್ಯಾಹ್ನಕ್ಕೂ ತಿಂತು ಆತ.
ಎಸ್ ಬಾರದಿರುತ್ತಾ ಅಂದೆ. ರವಿ ಅಣ್ಣ ಬಾಯ್. ಬಾಯ್. ಓಕೆ ಕೊಟ್ಟೆನಣ್ಣ, ಬಾಯ್ ಬಾಯ್. ಓಕೆ ನಾಗರಾಜ್ ಅಣ್ಣ ಹೇಳ್ತಿದ್ದಾರೆ. ರವೀಂದ್ರಣ್ಣ ಮೆಲ್ಲ ಪೋಲೆ ಅಂದು ಹರೀಶ್ ಅಣ್ಣ ಮೆಲ್ಲ ಪೋರ ಬಂದ್ಲೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ. ದೊಂಬತಿ ದೊಂಬು ಮೀನು ಹಾಕಂಡ ಮಂಡಿಗೆ ಕೊಡ್ಡೆ ಪತ್ತಂ ಬೋಲೆ ಪೋನಾಗ ಮೆಲ್ಲ ಬೋಲೆ. ಚೂರಿಪ್ಪಲೆ ಚಾಕ್ಲೇಟ್ ಉಂಡಿಗೆ ಐತೆ ಅನ್ನ ಒಂದು ಚಾಕ್ಲೇಟ್ ಉಂಡು ಏರೇ ಬೋರ್ಡ್ ಪಂದೆ ಚಾಕ್ಲೇಟ್. ಶೈಲೇಶ್ ಅಣ್ಣ ಪನಂದೆ ಪದ್ರಾಡಾಯ ಪ್ರಾಯದ ಜನ ಅಂತ ಅಂದೆ ಹರೀಶ್ ಅಣ್ಣ. ಗಟ್ಟಿ ಕಾಣತ್ತೆ ಈರು ಬೊಚ್ಚು ಬಂದು ಏನನು ಗಿಡ ತಿನ್ನದು. ಏ ಬೈ ಶೈಲೇಶ್ ಅಣ್ಣ ಸುಳ್ಳು ಬಂತು ನೀರು ಏನು ಗಟ್ಟಿ ಕನ್ನಡ ಬಂಚನ ಅಂದ ಹರೀಶ್ ಅಣ್ಣ ಗೊತ್ತಿದ್ದು. ಮಧ್ಯಾಹ್ನ ಪೂರ ದಾದ ಸ್ಪೆಷಲ್ ನಿಕ್ಲಿಲ್ಲ. 1 ಗಂಟೆದ ಒಣಸಗ ದಾದ ಪೂರ ಸ್ಪೆಷಲ್ ನಿಕ್ಲೆ. ಎಂತ ಸ್ಪೆಷಲ್ ಉಂಟು ರವೀಂದ್ರಣ್ಣ, ಶೈಲೇಶ್ ಅಣ್ಣ, ಹರೀಶ್ ಅಣ್ಣ, ಇನ್ಯಾರಿದ್ದೀರಾ ಹೇಳಿ ಹೇಳಿ. ಯಾರಿಗೆಲ್ಲ ಮಧ್ಯಾಹ್ನಕ್ಕೆ ಸ್ಪೆಷಲ್? ಕೋಳಿ ಉಂಟು, ಮೀನು ಉಂಟು. ನೋ ಪನಂದೆ ಪದ್ರಾಡ್ ನಮ್ಮ ಏಪಲ ಪಂದೆ ಪದ್ರಾಡ್ ಮರ ಜೈ ಗಣೇಶ್ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಹಾಗೆ ಹೇಳಿ ಹೋಗ್ಬೇಕು ಶೈಲೇಶ್ ಅಣ್ಣ, ಹೇಳಕ್ಕೆ ಹೋಗ್ಬಾರ್ದು ಯಾರು ಕೂಡ, ಅದು ತಪ್ಪಾಗ್ತದೆ. ಹೇಳದೆ ಹೋದ್ರೆ ತಪ್ಪಾಗ್ತದೆ. ನಾವು ಮತ್ತೆ ನಿಮ್ಮನ್ನು ಹುಡುಕ್ಬೇಕಾಗ್ತದೆ ಎಲ್ಲಿ ಹೋದ್ರೆ ಅಂತ. ಇನ್ನೊಂದು 2 ಲೈಕ್ ಕೊಡಿ ಮಾರ, ಮತ್ತೆ ಟೈಮ್ ಆಯ್ತಲ್ಲ ಎಂಡ್ ಮಾಡ್ತೇನೆ. 2 ಲೈಕ್ ಯಾರಾದರೂ ಕೊಡಿ ಪಾಪದವರು. ರವೀಂದ್ರನ್ ಮಾಡ್ತಾ ಇದ್ದಾರೆ. ಹೌದು, 2 ಲೈಕ್ ಯಾರಾದರೂ ಪಾಪದವರು ಕೊಟ್ಟರೆ. ನೋ ಕೋರಿ, ಓನ್ಲಿ ಮೀನು 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 ಮೀನು. ಹೌದಾ ಶೈಲೇಶ್ ಅಣ್ಣ, ಥ್ಯಾಂಕ್ ಯು. ನೀವು ಕೋರಿ ತಿನ್ನಲ್ವಾ ಶೈಲೇಶ್ ಅಣ್ಣ? ನಿಮಗೆ ಕೋರಿ ಆಗಲ್ವಾ? ಪನಂದೆ ಪದ್ರಾಡ ಅವಳು ಅಂದಿ ಈ ರಂಚನೆ ಮಲ್ಪುನತೆ ರವೀಂದ್ರಣ್ಣ ಪನ್ಪುನೇಜಿ ಬಗ್ಗೆ ಲೆಪ್ಪು ರವೀಂದ್ರಣ್ಣ ಉಲ್ಲಾರ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. 2 ಲೈಕ್ ಕೊಡಿ ಮಾರ ಯಾರಾದರೂ. ನೀವು ಹೈಡಲ್ಲಿ ಎಂತ ನೋಡಿ, ಒಂದು 2 ಲೈಕ್ ಕೊಡ್ಲಿಕ್ಕಾಗುದಿಲ್ವಾ ನಿಮಗೆ? ಬೊಕ್ಕ ವಾಪಸ್ ಬರೋಡ ಅಂದ. ಎಡ್ಡೆ ವಿಷಯ ರವೀಂದ್ರಣ್ಣ, ಎಡ್ಡೆ ಪಾತೆರ ಎಡ್ಡೆ ವಿಷಯ. ರಾಜೇಶ್ವರಿ ಹಾಯ್, ಹೇಗಿದ್ದೀರಾ ರಾಜೇಶ್ವರಿ ಅವರೇ? ಕೋರಿಚ್ಚಿ ಹೋಗಿ ಹೀಟ್ ಮರ ಓನ್ಲಿ ಮೀನು ತಿನ್ನೋದು ಅಂದೆ ಶೈಲೇಶ್ ಅಣ್ಣ. ಲೈಕ್ ಥ್ಯಾಂಕ್ ಯು ರಾಜೇಶ್ವರಿ ಅವರೇ, ಸೂಪರ್ ಸೂಪರ್, ಥ್ಯಾಂಕ್ ಯು. ಕುರೆ ಕಟ್ಟಬೇಡಿ ಮರ, ಲೈಕ್ ಕೊಡಿ. ಹೌದು ರವೀಂದ್ರಣ್ಣ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. 19 ಲೈಕ್ ಆಯಿತು. ಇನ್ನು 1 ಲೈಕ್ ಕೊಟ್ಟರೆ ಯಾರಾದರೂ ಪಾಪದವರು, ಅವರೊಂದು ಬಂದರು ಲೈಕ್ ಕೊಟ್ಟರು ನೋಡಿ ಪಾಪ. ಅವರು ಯಾರದು? ರಾಜೇಶ್ವರಿ ಅವರು ಪಾಪದವರು ಲೈಕ್ ಕೊಟ್ಟರು ಒಂದು. ರಾಜೇಶ್ವರಿ ಅವರೇ ಮಾತಾಡಿದ್ದೀರಾ? ಎಲ್ಲಿ ಹೋದ್ರಿ ನೀವು? ಬಂದು ಲೈಕ್ ಕೊಟ್ಟು ಸೂಪರ್ ಅಂತ ಹೇಳಿ ಎಲ್ಲಿ ಹೋದ್ರಿ? ರವೀಂದ್ರಣ್ಣ ಥ್ಯಾಂಕ್ ಯು.
ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಮಾತಾಡಿ ಗೈಸ್, ಮಾತಾಡಿ. ಹೆಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಮಾತಾಡಿ. ಒಂದು ಲೈಕಿಗೋಸ್ಕರ ಕಾಯುತ್ತಿರುವೆ ನಾನು. ಒಂದು ಲೈಕಿಗೋಸ್ಕರ ಕಾಯ್ತಿದ್ದೇನೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ರವೀಂದ್ರಣ್ಣ. ಯಾರು ಮಾರೆ ಹೈಡಲ್ಲಿ ಎಂತ ಮೊಟ್ಟೆ ಇಡೋದು ಮಾರೆ, ಬಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾರೆ ಕರ್ನ. ಹೌದು ಶೈಲೇಶ್ ಅಣ್ಣ, ಅವರಲ್ಲಿ ಮೊಟ್ಟೆ ಇಡ್ತಿದ್ದಾರೆ ಒಂದೊಂದೇ. ಎಂತ ಈಗ ಮಧ್ಯಾಹ್ನಕ್ಕೆ ಊಟಕ್ಕ? ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಬೇಗ ಬನ್ನಿ ಮಾರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಒಂದು ಲೈಕಿಗೆ ಎಷ್ಟು ಕಾಯ್ಬೇಕು ಈಗ ನಾನು? ಆಯ್ತು, 1 ಗಂಟೆ ಆಗಿದೆ. ರವಿ ಬ್ರೋ ಅಡ್ಡ ಬಿದ್ದೆ ಮರ ಅಂತ ಶೈಲೇಶ್ ಅಣ್ಣ ಹೇಳ್ತಿದ್ದಾರೆ. ಓಯ್ ಜನರೇ ಬನ್ನಿ ಅಂತ ಕರೀತಿದ್ದಾರೆ ರವೀಂದ್ರಣ್ಣ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಶೈಲೇಶ್ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇಪ್ಪತ್ತನೇ ಲೈಕ್ ಯಾರು ಕೊಡ್ತೀರಾ ಅವರಿಗೆ ಬಿರಿಯಾನಿ ಕೊಡುವ ಆಯ್ತಾ? 20 ಲೈಕ್ ಕೊಟ್ಟವರಿಗೆ ಬಿರಿಯಾನಿ ಕೊಡುವ. 20ನೇ ಲೈಕ್ ಕೊಡಿ. ಟಕ್ ಲೈಕ್ ಲೈವ್ ಅಂತ ಹೇಳಿದ್ದಾರೆ ಶೈಲೇಶ್ ಅಣ್ಣ. ಮರ ರವಿ ಬ್ರೋ ಅಂತ ಕೇಳ್ತಿದ್ದಾರೆ ಶೈಲೇಶ್ ಅಣ್ಣ. ರವೀಂದ್ರಣ್ಣ ಊಟ ಮಾಡಿಲ್ಲ ಅಂತ, ಅವರು ಉಪವಾಸ ಅಂತ ಇವತ್ತು. ಟಕ್ ಲೈಕ್ ಲೈವ್ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಥ್ಯಾಂಕ್ ಯು ಶೈಲೇಶ್ ಅಣ್ಣ. ಆಫರ್ ಬಿರಿಯಾನಿ ಆಫರ್. ಹೌದು, ಬಿರಿಯಾನಿ ಕೊಡ್ಬೋದು. 20ನೇ ಲೈಕ್ ಈಗ ಬಂತು ನೋಡಿ ಇಲ್ಲಿ. ಥ್ಯಾಂಕ್ ಯು ಶೈಲೇಶ್ ಅಣ್ಣ. ಹಾಯ್ ನೂರ್ ಲಡ್ಡು ಅವರೇ, ನೀವೀಗ ಲೈಕ್ ಕೊಡಬೇಕು. ಇಜ್ಜಿ ಏನೋ ಅಣಸಾಣಕ್ಕೆ ನಮ್ದು ರವೀಂದ್ರಣ್ಣ 100 ಅಂತ ನಗ್ತೀನಿ. ಈಗ 20ನೇ ಲೈಕ್ ಕೊಟ್ಟವರಿಗೆ ಬಿರಿಯಾನಿ, ಅದು ಇವರಿಗೆ 100 ಅವರಿಗೆ ಬಿರಿಯಾನಿ 100ಗೆ. ಹೌದು, ಆದರೆ ಲೈಕ್ಗೆ ಕೊಡ್ತಿಲ್ಲ. ಹಾಯ್ ಸಿಸ್ಟರ್, ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ ರಿಟರ್ನ್. ಓಕೆ ರಾಜೇಶ್ವರಿ ಅವರೇ, ರಿಟರ್ನ್ ಮಾಡ್ತೇನೆ ಆಯಿತಾ? ನಿಮ್ಮದು ಚಾನಲ್ ಇದೆಯಾ? ಇದ್ರೆ ಹೇಳಿ. ಎಲ್ಲಿ ಮಾರೆ ಲೈಕ್ ಬರಲಿಲ್ಲ? ನೂಲಡ್ಡು ಅವರು ಲೈಕ್ ಬರಲಿಲ್ಲ. ನೀವು ಲೈಕ್ ಕೊಟ್ಟ ಮೇಲೆ ನಿಮಗೆ ಬಿರಿಯಾನಿ ಆಯಿತು. ಹಲೋ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. 100 ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು ರಾಜೇಶ್ವರಿ ಅವರು. ಚಾನಲ್ ಇದೆಯಾ ರಾಜೇಶ್ವರಿ ಅವರೇ? ಚಾನಲ್ ಇದೆಯಾ? ಇರಿ 100 ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವಿ ಬ್ರೋ ಈರು ಒಣಸ್ಮಲ್ಸದ ಬಲ್ಲೆ ಲೈಕ್ ಕೊರಪ್ಪ ಅಂದರೆ ಶಕ್ತಿ ಬೋಡತ್ತೆ ಅಂತ ಹೇಳ್ತಿದ್ದಾರೆ ಶೈಲೇಶಮ್ಮ. ಲೈಕ್ ಕೊಟ್ಟೆ ಒಂದು, ಬರಲಿಲ್ಲ 100 ಲಡ್ಡು ಅವರೇ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ರಾಜೇಶ್ವರಿ ಅವರು ಸೂಪರ್ ಹೇಳ್ತಿದ್ದಾರೆ. 100 ಬ್ರೋ ನಮಸ್ತೆ ಹೇಳ್ತಿದ್ದಾರೆ ಶೈಲೇಶಣ್ಣ. ಇತ್ತೆ ರೋಡ್ ಲೈವ್ ಉಂಟು ಇಜ್ಜಿ ರವೀಂದ್ರಣ್ಣ. ರೋಡ್ ಲೈವ್ ಇಜ್ಜಿತ್ತೆ ದೊಂಬತ್ತೆ ಓಡಿಗೆ ರೋಡ್ ಲೈವ್ ಯಾನ್ ಎಂಡು ಮಾಡ್ಬೇಕು. ಯಾಕೆ ಮುದ್ದೂರಿ ಸ್ವಾತ್ಯಕ್ಕ ಲೈವ್ನಲ್ಲಿ ನಾನು ಬಂದಾಗ ಜಂಪ್ ಆಗ್ತೀರ? ಯಾವಾಗ? 100 ಬ್ರೋ ಲಡ್ಡು ಇರಲಿ ಮಾರೆ ಅಂತ ಕೇಳ್ತಿದ್ದಾರೆ ಶೈಲೇಶಣ್ಣ. 100 ಲೈಕ್ ಕೊಡಿ ಮಾರೆ ಲೈಕ್. ಹೌದು, ನನಗೆ ಲೈಕೇ ಆಗಲಿಲ್ಲ. 20ನೇ ಲೈಕ್ ಯಾಕೆ ಬರಲಿಲ್ಲ? ಲೈಕ್ ಕೊಟ್ಟೆ ನಾನು ಅಂತ ಹೇಳ್ತಿದ್ದಾರೆ. ಇಲ್ಲ, ಲೈಕ್ ಬಂದಿಲ್ಲ. ಓಕೆ ಸಿಸ್ಟರ್, ಬಾಯ್ ರಾಜೇಶ್ವರಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ.
ಟಕ್ ಟಕ್ ಲೈಕ್ ಲೈವ್ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಥ್ಯಾಂಕ್ ಯು ಶೈಲೇಶ್ ಅಣ್ಣ. ರಾಜೇಶ್ವರಿ ಅವರೇ ಥ್ಯಾಂಕ್ ಯು. ದೊಂಬುಡು ನಡತೊಂದು ಪೋಡತಾ ಅಂದರಣ್ಣ. ರಾಜೇಶ್ವರಿ ಅವರೇ ಥ್ಯಾಂಕ್ ಯು. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಟಕ್ ಟಕ್ ಲೈಕ್ ಲೈವ್ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಲೈಕ್ ಕೊಟ್ಟೆ ಮುದ್ದು, ನಿಮಗೆ ನೆಟ್ವರ್ಕ್ ಇಲ್ಲ ಏನೋ ನೋಡಿ. ಇಲ್ಲ ಬಂದಿಲ್ಲ ನೋಡ್ಲದವ್ರೆ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ರಾಜೇಶ್ವರಿ ಅವರೇ ಥ್ಯಾಂಕ್ ಯು. 100 ಅವ್ರು ನಗ್ತಾ ಇದ್ದಾರೆ. 100 ಬೇಗ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ರಾಜೇಶ್ವರಿ ಅವರು. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಲೈಕ್ ಕೊಡಿ ಮಾರೆ, ನಾನು ಹೋಗ್ತೇನೆ. ಮತ್ತೆ 100 ಲೈಕ್ ಬಂದಿಲ್ಲ ನಿಮ್ಗೆ. ನನ್ನನ್ನು ಎಷ್ಟು ಆಟ ಆಡಿಸ್ತೀರಾ? ನಾನು ಮನೆಗೆ ಹೋಗ್ಬೇಕು. ಅದ್ರಲ್ಲಿ ಯಾಕೆ ಜಂಪ್ ಆಗ್ತೀರಾ ಅಂತ ಹೇಳಲಿಲ್ಲ. ಜಂಪ್ ಆಗಲಿಲ್ಲ, ನಿನ್ನೆ ನಾನು ಇದ್ದಲ್ಲ, ಗೊತ್ತಿಲ್ಲ. ನಂತರ ಬ್ಯುಸಿ ಇರಬೇಕು. ಬ್ಯುಸಿ ಇದ್ರೆ ಹೋಗ್ತೇನಲ್ಲ. ಮೋಸ ಮೋಸ ಇದು, ಹೌದು ಮೋಸ. ಲೈಕ್ ಕೊಡ್ತಿಲ್ಲ ಇವರು. ಎಲ್ಲಿಗೆ ಹೋಗ್ತೀರಾ? ನನಗೆ ಮನೆಗೆ ಹೋಗ್ಬೇಕು. ಈಗ ಲೈಕ್ ಕೊಡಿ ಬೇಗ 100 ಲಡ್ಡು ಅವ್ರು. ಇಲ್ದಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀನಿ ನೋಡಿ. ನೀವೇ ಬಂದು ಲೈಕ್ ಕೊಡ್ಲಿಲ್ಲ. 19 ಲೈಕ್ ಆಗ್ಲೇ ಇತ್ತು. ದಿನ ಜಂಪ್ ಆಗ್ತೀರ? ಇಲ್ಲ, ನಿಮ್ಮ ತಲೆ. ನೀವಿಲ್ಲ 100 ನಿನ್ನೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 100 ಬ್ರೋ, ನೋ ಸುಳ್ಳು, ಓನ್ಲಿ ಸತ್ಯ ಹೇಳಿ, ಯಾಕೆ ಲೈಕ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ. ಅಷ್ಟು ಮಾಡಿ ಎಂತ ಮಾಡಬೇಕು? 100 ಲೈಕ್ ಕೊಡಿ ಮಾರೆ. ಅಯ್ಯೋ ಕೊಟ್ಟಿದ್ದೆ ನಾನು. ಇಲ್ಲ ಬಂದಿಲ್ಲ, ನಿಮ್ಮ ಲೈಕೇ ಬಂದಿಲ್ಲ. ನಾನು ಹೋಗ್ಬಾರ್ದಂತ ನೀವು ಇಷ್ಟ ಆಟ ಆಡಿಸ್ತೀರಲ್ಲ. ನಾನು ಹೋಗುದು ನೋಡಿ, ಮತ್ತೆ ಲೈಕ್ ಕೊಟ್ಟಿಲ್ಲ. ಹೌದಾ ರವೀಂದ್ರಣ್ಣ? ಲೈಕ್ ಬಂತ ಹೇಳಿ, ನನಗೆ ಹಾಗೆ ಕಾಣಿಸ್ತಿಲ್ಲ. 100 ಬ್ರೋ ಲೈಕ್ ಕೊಡಿ ಮಾರ. ಎಲ್ಲಿಗೆ ಹೋಯ್ತು ಲೈಕ್? ಹೌದು, ನಾನು ಕೊಟ್ಟಿದ್ದೆಲ್ಲ ನಿಜವಾಗ್ಲೂ. ಹೌದಾ, ಮತ್ತೆ ಎಲ್ಲಿ ಹೋಯ್ತದು? ಟಕ್ ಟಕ್ ಲೈವ್. ನಾನೇ ಕೊಡ್ತೇನೆ ಆಯ್ತಾ. ಇಲ್ಲಿ ನಾನೊಂದು ಲೈಕ್ ಕೊಡ್ತೇನೆ. ಈಗ ಕೊಟ್ಟೆ ನೋಡಿ ನಾನು. ಇಜ್ಜಿ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶೈಲಕ್ಕ ಕೊಟ್ಟೆ ನಾನು. ಶೈಲಕ್ಕ ಯಾರು? ಅಯ್ಯೋ ಶೈಲೇಶ್ ಅಣ್ಣ, ನೀವು ಅಕ್ಕ ಆದ್ರಿ ನೋಡಿ, ಲೈಕ್ ಬಂದಿಲ್ಲ. 3 ಸಲ ಲೈಕ್ ಮಾಡಿದ್ದೀನಿ. ನಿಮಗೆ ಸಲುವಾಗಿ 4 ಸಲ ಕೊಟ್ಟೆ ನಾನು. ನಿಮ್ಮ ತಲೆ. ನೂರು ನಾನು ಬ್ರೋ ಮಾರೆ ಕರ್ಮ. ಶೈಲೇಶ್ ಅಣ್ಣನ ಸಿಸ್ಟರ್ ಬಿರಿಯಾನಿ ಇಲ್ಲ ನಿಮ್ಗೆ. ಅದು ನಾನು ಕೊಟ್ಟದ್ದು, 1 ಲೈಕ್ ನಾನು ಕೊಟ್ಟದ್ದು ಬೇರೆ ಮೊಬೈಲಿಂದ. 100 ಲಡ್ಡು ಅವರೇ, ನಿಮ್ದು ಬಂದಿಲ್ಲ ಲೈಕ್. ಅಕ್ಕ ಹೌದಾ ಅಂತ ನೋಡಿ, ಬಂತು ನೋಡಿ ಈಗ. ಇಲ್ಲ, ಅದು ನಂದು ಲೈಕ್. ಥ್ಯಾಂಕ್ ಯು ಬಂತು ನೋಡಿ. ಇಲ್ಲ 100 ಲಡ್ಡು ಅವರೇ, ನನ್ನ ಲೈಕೇ ಬರಲಿಲ್ಲ. ಬಿರಿಯಾನಿ ಕೊಟ್ಟೆ. ಯಾರಿಗೆ? ನನಗೆ ಒಂದು ನಗು ಬಂದದ್ದು ಶೈಲೇಶ್ ಅಣ್ಣ ನನ್ನ ಅಕ್ಕ ಮಾಡಿತ್ತು. ಟ್ವೆಂಟಿ ಲೈಕಿಗೆ ಕಾರಣ ಅದು ನಾನೇ ಆಯ್ತಾ, ನೀವಲ್ಲ. ನಿಮ್ದು ಆಮೇಲೆ ಬರುತ್ತೆ ಇನ್ನೊಬ್ರು ಕೊಟ್ಟಾಗ. 100 ಲೈಕ್ ಕೊಟ್ಟಿಲ್ಲ. ಹೌದು, 100 ಅವ್ರು ಲೈಕ್ ಕೊಟ್ಟಿಲ್ಲ. ಈಗ ಕೊಟ್ಟಿದ್ದಾರೆ. ಯಾರದು? ಮೇಘನಾ ಸಿಸ್ಟರ್, ಹಾಯ್, ಹೇಗಿದ್ದೀರಾ? ಲೈಕ್ ಕೊಟ್ರಿ ನೀವು ಮೇಘನಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ರಾ? ಕೊಟ್ಟಿದ್ದೆ ನಿಜವಾಗ್ಲೂ. ಹೌದಾ, ಹಾಗಾದರೆ ಬರ್ಬೋದು ಮತ್ತೆ ನೋಡುವ. 100 ಬ್ರೋ, ನನ್ನ ಕೆರಿಯರ್ ಮಾರ್ಕ ಮಗ. ಹೌದು ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಮೇಘನಾ ಸಿಸ್. ನಿಜವಾಗ್ಲೂ ಕೊಟ್ಟರೆ ಮತ್ತೆ ಬರ್ತದೆ. ಇರಲಿ ಬಿಡಿ, 21 ಲೈಕ್ ಆಯ್ತಲ್ಲ.
ಲೈಕ್ ಡನ್, ಥ್ಯಾಂಕ್ ಯು ಮೆಗಸಿಸ್. ಟಕ್ ಟಕ್ ಲೈವ್ ಥ್ಯಾಂಕ್ ಯು. ಮೇಘನ ಅಕ್ಕ ಲೈಕ್ ಕೊಡಿ ಅಂತ ಅವ್ರು ಲೈಕ್ ಕೊಟ್ಟಿದ್ದಾರೆ. ಮೇಘನ ಸಿಸ್ ಟಕ್ ಟಕ್ ಲೈವ್ ಥ್ಯಾಂಕ್ ಯು ಶೈಲೇಶ್ ಅಣ್ಣ. ಹಾಗಾದರೆ ನಾನು ಲೈವ್ ಎಂಡ್ ಮಾಡಲಾ? ಬಂದು ಲೈವ್ ಟೈಮ್ ಆಯಿತು, ನಾನು ಮನೆಗೆ ಹೊರಡಲ ನಾನು? ಹೇಳಿ ಜನರೇ ಹೇಳಿ, ನಾನು ಹೊರಡಬೇಕಾ? ಸಬ್ ಡನ್ ಸಿಸ್, ಥ್ಯಾಂಕ್ ಯು ಮೇಘನ ಸಿಸ್. ನಿಮ್ಮ ಚಾನಲ್ಗೆ ಮತ್ತೆ ನೋಡಿ ಸಬ್ ಆಗ್ತೇನೆ ನಾಳೆ ರಿಟರ್ನ್ ಮಾಡ್ತೇನೆ ಆಯಿತಾ? ಮುದ್ದು ಇದೆ, ಯಾಕೆ ಹೋಗ್ತೀರಾ ನೀವು? ಸ್ವಾತ್ಯಕ್ಕನ ಲೈವ್ಗೆ ಬಂದಾಗ ಯಾಕೆ ಹೋಗೋದು? ಓಕೆ ಬಾಲಯ್ಯ ಅನ್ನ ನನ್ನ ಎಸ್ಕೇಪ್ ಮಾರ. ಓಕೆ ಶೈಲೇಶ್ ಅಣ್ಣ, ಬಾಯ್ ಬಾಯ್. ಪಿನ್ಮಿ ಮೇಘನ ಸಿಸ್, ನಾನು ಹೊರಟದ್ದಾಯ್ತಾ? ನಾನು ಲೈವ್ ಎಂಡ್ ಮಾಡ್ತೇನೆ, ನಾಳೆ ಪಿನ್ ಮಾಡ್ತೇನೆ ಆಯಿತಾ ನಿಮ್ಮನ್ನು? ನಾನು ನಿಮ್ಮ ಮಂಡೆಗೆ ನಾನು ಕೊಡಿ ಚೂಡು ಮೇಘನ ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ. ಊಟ ಆಗಿಲ್ಲ ಮೇಘನ ಸಿಸ್, ಇನ್ನಾಗಬೇಕಷ್ಟೆ, ನೋಡಬೇಕು ಎಂತ ಅಂತ. ನಾಳೆ ಪಿನ್ ಮಾಡ್ತೇನೆ. ಇದು ಇವರಿಗೆ ಈಗ ಯಾರೆಲ್ಲ ಇದ್ದೀರಿ ಮೇಘನ ಸಿಸ್ಗೆ ಕನೆಕ್ಟ್ ಆಗಿ ಆಯಿತಾ? ಅವರ ಚಾನಲ್ಗೆ ಕನೆಕ್ಟ್ ಆಗಿ ಮೇಘನ ಸಿಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿದೆ ಆಯಿತಾ? ಮತ್ತು ನೋಡಿ ನಿಮಗೆ ರಿಟರ್ನ್ ಮಾಡ್ತೇನೆ ಆಯಿತಾ? ಶೈಲ ಅಕ್ಕ ಅಲ್ಲ ಮಾರೆ, ಶೈಲೇಶ್ ಅಣ್ಣ ಅದು. ಓಕೆ ಬಾಯ್, ಹ್ಯಾಪಿ ಜರ್ನಿ. ಓಕೆ ರವೀಂದ್ರ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನ್ನ ಪಯಣಕ್ಕೆ ಶುಭ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ರವೀಂದ್ರಣ್ಣ. 100 ರೂಪಾಯಿ ಸಬ್ ಡನ್ ಅಂತ ಹೇಳ್ತಿದ್ದಾರೆ. 100 ಅವರೇ, ಇವರಿಗೆ ಮೇಘನ ಸಿಸ್ಗೆ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಪಿನ್ ಮಾಡಿ, ನನಗೆ ಪುಣ್ಯ ಬರ್ತೇವೆ. ಈಗ ಪಿನ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮನೆಗೆ ಹೊರಟದ್ದು, ನಾಳೆ ಮಾಡು. ನಾನು ಹೊರಟೆ, ಎಲ್ರಿಗೂ ಬಾಯ್. ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ರವೀಂದ್ರಣ್ಣ, 100 ಲಡ್ಡು ಅವರೇ, ಮೇಘನ ಸಿಸ್, ಬಿರ್ವಾಜ್ ಅಣ್ಣ, ಆಮೇಲೆ ಶೈಲೇಶ್ ಅಣ್ಣ, ಆಮೇಲೆ ಯಾರೆಲ್ಲ ಇದ್ರಿ, ಕೋಟ್ಯಣ್ಣನ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ತುಂಬ ಥ್ಯಾಂಕ್ ಯು. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ನಾಳೆಯ ಲೈವಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ. ಲೊಕೇಶನ್ ಹಾಯ್. ಈಗ ಮನೆಗೆ ಹೋಗ್ತಾ ಇದ್ದೀರಾ? ಹೌದು, ನಾನು ಮನೆಗೆ ಹೊರಟೆ ಆಯಿತಾ? ನಾಳೆ ಸಿಗ್ತೀನಿ ಎಲ್ರಿಗೂ, ಬಾಯ್. ಸಬ್ಡನ್ ರವೀಂದ್ರ ಅಂತ ಹೇಳ್ತಿದ್ದಾರೆ ಮೇಘನ ಸಿಸ್. ರಾಧೆ ಥ್ಯಾಂಕ್ ಯು ಲೊಕೇಶನ್ನ. ಇಷ್ಟು ಬೇಗ ಹೋಗ್ತೀರಾ? ಹೌದು, ನನಗೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ನಾಳೆ ಲೈವಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ಹೋಗಬೇಡಿ ಅಂದರೆ ನನಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. 100 ಲಡ್ಡು ಅವರು ಇಲ್ಲದಿದ್ದರೆ ಇರ್ತಾ ಇದ್ದೆ. ಓಕೆನಾ? ನಾಳೆ ಸಿಗ್ತೀನಿ, ಬಾಯ್.